ಪರಶುರಾಮ್ ಅವರು ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಪರಶುರಾಮ್ ಅವರೇ. ವೆಲ್ಕಮ್ ಟು ಮೈ ಲೈವ್. ಹೈಡಲ್ಲಿ ಇಡಬೇಡಿ, ಲೈವ್ಗೆ ಬಂದವರು ಲೈಕ್ ಕೊಡಿ, ಕಮೆಂಟ್ ಮಾಡಿ.
ರುದ್ರೇಶ್ ರುದ್ರ ಅವ್ರು ಬಂದ್ರು ಹಾಯ್ ಅಂತ ಹೇಳಿದ್ರೆ ಹಾಯ್ ರುದ್ರೇಶ್ ಅವರೇ ವೆಲ್ಕಮ್ ಟು ಮೈ ಲೈವ್. ರುದ್ರೇಶ್ ಅವರೇ ನಿಮ್ದು ಕಾಫಿ ಆಯ್ತಾ? ಕಾಫಿ ಎಲ್ಲ ಅಕ್ಕ ಊಟ ಆಯ್ತು. ಊಟ ಆಯ್ತಾ? ಓಕೆ ಓಕೆ. ಏನ್ ಸ್ಪೆಷಲ್ ಇತ್ತು ಇವತ್ತು ಊಟಕ್ಕೆ? ವೆಜ್ಜಾ ನಾನ್ ವೆಜ್ಜಾ? ನಿಮ್ದು ಚಾನಲ್ ಉಂಟಾ ರುದ್ರೇಶ್ ಅವರೇ? ಲೈಕ್ ಕೊಡದವ್ರು ಲೈಕ್ ಕೊಡಿ, ಹೈಡಲ್ಲಿ ಇರ್ಬೇಡಿ, ಕಮೆಂಟ್ ಮಾಡಿ. ಅನ್ನ ಸಾಂಬಾರ್ ಚಪಾತಿ. ಓಕೆ ಓಕೆ. ವೆಜ್. ನೀವು ನಾನ್ ವೆಜ್ ತಿಂತೀರಾ? ವೆಜ್ ವೆಜ್ ಮಾತ್ರ ತಿನ್ನೋದು? ಚಾನಲ್ ಉಂಟಾ ನಿಮ್ದು ರುದ್ರೇಶ್ ಅವರೇ? ಇಲ್ಲ ಇಲ್ಲ ಕಾಯ್ದೆ ಫಸ್ಟ್ ಟೈಮ್ ಅಂತ ಹೇಳುದು ಹೌದಾ? ಫಸ್ಟ್ ಟೈಮ್ ಬರುದಾ? ಓಕೆ ಓಕೆ. ಒಂದು ಲೈಕ್ ಕೊಡಿ ಆಯ್ತಾ? ಚಾನಲ್ಗೆ ಸ್ಕ್ರೀನ್ಗೆ ಡಬಲ್ ಟ್ಯಾಪ್ ಮಾಡಿ ಲೈಕ್ ಕೊಡಿ. ನಿಮ್ದು ಊರು ಯಾವುದು ರುದ್ರೇಶ್ ಅವರೇ? ಕರಾಟಗಿ ಕರಾಟಗಿ. ಓಕೆ ಓಕೆ. ನಿಮ್ಮದು ಊರು ಯಾವುದು? ನಮ್ದು ಮಂಗಳೂರು ರುದ್ರೇಶ್ ಅವರೇ, ನಮ್ದು ಮಂಗಳೂರು. ರಂಜಿತ್ ಸಾಲಿನ ಅವರು ಬಂದ ಅಕ್ಕ ಎಂಚ ಉಳ್ಳಾರಕ್ಕೆ ನಂದು ರಂಜಿತ್ ಹುಷಾರುಲ್ಲ ನೀರೆಂಚೊಲ್ಲ ರಂಜಿತ್ ಬಕ್ಕ ಕಾಫಿ ಅಂಡೇರ್ನ ಬಾರಿ ದಿನದ ಬೊಕ್ಕ ಲೈವ್ ಅಂದು ಬಾರಿ ದಿನದ ಬೊಕ್ಕ ಲೈವ್ ಬರ್ತೀನಿ ನಾನು. ಒಂಜಿ ದಿನ ಬರ್ತೀನಿ ನಲ್ಲ ಟೈಮ್ ಇಜ್ಜಿ ಇನಿ ಒಂಚೂರು ಫ್ರೀ ಇತ್ತು.
ಮುಂಚ ಬೈಯಾಳು ಎಲ್ಲ ಕೂಡ ಮ್ಯೂಟ್ ಲೈವ್ ಇಜ್ಜಂದಿನ ಲೈವ್ ಮ್ಯೂಟ್ ಲೈವ್ ಇಜ್ಜಂದಿನ ಲೈವ್ ಅಂದ್ ಮ್ಯೂಟು ಮ್ಯೂಟಿನಿ ಇನಿ ಮ್ಯೂಟ್ ಇಜ್ಜಂದಿನ ಲೈವ್ ಇಜ್ಜಿನ ಮ್ಯೂಟ್ ಎದಿಪ್ಪಿನತೆ ಚೂರು ಬೇಲೆ ಎಪ್ಪುನತೆ ಎಂಚ ಕಾಫಿ ನನ ಅವಡಕ್ಕ ಈರ್ನ ಆಂಡೆ ಎನ್ನಾಂಡೆ ಎನ್ನಾಂಡೆ ಪಕ್ಕ ಅದೇ ಸ್ಪೆಷಲ್ ಮಧ್ಯಾಹ್ನ ರುದ್ರೇಶ್ ಅವರು ಇದ್ದೀರಾ ಹೋದ್ರಾ ರುದ್ರೇಶ್ ಅವರೇ ಲೈಕ್ ಕೊಡದವ್ರು ಲೈಕ್ ಕೊಡಿ ಮೆಸೇಜ್ ಮಲ್ತು ಪೋಪೆಡ್ ಇರ್ನ ಮ್ಯೂಟ್ ಲೈವ್ ಮೆಸೇಜ್ ಮಲ್ತು ತುಯ್ಯ ತುಯ್ಯ ಮೆಸೇಜ್ ಎಗ್ ಮಸಾಲಾನಾ ಓಕೆ ಓಕೆ ತುಯ್ಯ ಮೆಸೇಜ್ ಮಲ್ತು ಪೋಪ ಥ್ಯಾಂಕ್ ಯು ಲೈವ್ ದೀನೆಕ್ ಮ್ಯೂಟ್ ಲೈವ್ ದಾಂಡ ಮೆಸೇಜ್ ಮಲ್ತು ಪೋಪರತ್ತ ನಿಕಲ ಸಪೋರ್ಟ್ ಆಯ್ನಿಟ್ಟು ಒಂತೆ ಉಂದಾಪುಂಡು ವಾಚವರ ಆಪುಂಡು ದಿನ ಕೊಂಜಿ ಗಂಟೆ ಆಡಲ್ ತಿಕ್ಕೊಂಡು ಯಾವ್ ಪುರ್ಸೊತ್ತು ಉಪ್ಪು ಜೊತೆ ಬರಾರ ಇಜಿಂದ ಬರ್ಪೇನೆ ಅಕ್ಕ ನಿಮ್ ಭಾಷೆ ಅರ್ಥ ಆಗುತ್ತಿಲ್ಲ ನನಗೆ ಯಾವ ನನ್ನ ಭಾಷೆ ತುಳು ರುದ್ರೇಶ್ ಅವರೇ ನೀವು ಕನ್ನಡದಲ್ಲಿ ಮೆಸೇಜ್ ಮಾಡಿ ನಾನು ನಿಮ್ಗೆ ಕನ್ನಡದಲ್ಲಿ ಆನ್ಸರ್ ಕೊಡ್ತೇನೆ ಆಯ್ತಾ ಇವರು ತುಳುವಿನವರಲ್ಲ ಅವರು ತುಳು ಮಾತಾಡ್ತಾರೆ ಆಗ ತುಳುವಿನಲ್ಲಿ ನಾನು ಅವರ ಹತ್ರ ಮಾತಾಡ್ಬೇಕಾಗ್ತದೆ ನೀವು ಕನ್ನಡದಲ್ಲಿ ಕೇಳಿ ನನಗೆ ಸಾಧ್ಯ ಆದ್ರೆ ನಾನು ಕೂಡ ಕನ್ನಡದಲ್ಲಿ ಮಾತಾಡ್ತೇನೆ ಅವರ ಹತ್ರ ರಂಜಿತ್ ಅವರ ಹತ್ರ ಅವರು ತುಳುವಲ್ಲಿ ಬರಿತಾ ಇದ್ದಾರಲ್ಲ ಅಲ್ಲ ಇಂಗ್ಲಿಷಲ್ಲಿ ಬರುದು ಆದ್ರೆ ಬರೆಯುವ ಶೈಲಿ ತುಳುವಲ್ಲಿ ಮಾತಾಡೋದೆಲ್ಲ ತುಳುವಲ್ಲಿ ಹಾಗೆ ತುಳುವಲ್ಲಿ ಕೊಡ್ಬೇಕಾಗ್ತದೆ ಆನ್ಸರ್ ನೀವು ಕನ್ನಡದಲ್ಲಿ ಇದು ಮಾಡಿ ನಾನು ಕನ್ನಡದಲ್ಲಿ ಆನ್ಸರ್ ಮಾಡ್ತೇನೆ ರುದ್ರೇಶ್ ಅವರೇ ಸಪೋರ್ಟ್ ಮಾಡಿ ಆಯ್ತಾ ರುದ್ರೇಶ್ ಅವರೇ ವಿಡಿಯೋ ಎಲ್ಲ ನೋಡಿ ಮತ್ತೆ ಸಬ್ ಆಗಿ ನಂಗೆ ಕನೆಕ್ಟ್ ಆಗಿ ನನ್ನ ಚಾನಲ್ಗೆ ಹೋಗಿ ಅಲ್ಲಿ ಮೇಲೆ ಸಬ್ಸ್ಕ್ರೈಬ್ ಅಂತ ಬರ್ತದಲ್ಲ ಅಲ್ಲಿ ಇದು ಮಾಡಿ ಮತ್ತೆ ಅಲ್ಲಿ ಪ್ರೊಫೈಲ್ ಉಂಟಲ್ಲ ನಂದು ಫೋಟೋ ಬರ್ತದಲ್ಲ ಅಲ್ಲಿಗೆ ಕ್ಲಿಕ್ ಮಾಡಿ ನನ್ನ ಚಾನಲ್ ಬರ್ತದೆ ವಿಡಿಯೋ ಎಲ್ಲ ನೋಡಿ ಆಯ್ತಾ ರುದ್ರೇಶ್ ಅವರೇ ಸಪೋರ್ಟ್ ಮಾಡಿ ತಿಪ್ಪರೆ ಈರು ಸೆಂಟ್ರಲ್ ಮಿನಿಸ್ಟರ್ ಅತ್ತೆ ಅಕ್ಕ ಅಕ್ಕ ಯಾರು ಮಿನಿಸ್ಟರ್ ಅತ್ತೆ ಮಿನಿಸ್ಟರ್ ಸೋತಾನಾಗ ಮತ್ತೆ ಲೈವ್ ಮಾಡ್ಬಿಡ ಅಂಚ ಅತ್ತು ಮಿನಿಸ್ಟರ್ಗೆ ಮಾತ್ರ ಬಿಸಿ ಇಪ್ಪಡ ಬೇತಿಯೆಲ್ಲ ಬಿಸಿ ಇಪ್ಪರೆ ಬಲ್ಲಿಯ ಬೇತಕ್ಲೆಲ್ಲ ಪೂರ ಬೇಲೆ ಉಂಟು ಗೊತ್ತುಂಡೆ ಅಯ್ಯೋ ರಂಜಿತ್ ಖಾಲಿ ನೋಡ್ಬೇಡಿ ಕಮೆಂಟ್ ಹಾಕಿ ಆಯ್ತಾ ಖಾಲಿ ವಿಡಿಯೋ ನೋಡ್ಬೇಡಿ ಕಮೆಂಟ್ ಹಾಕಿ ಸಪೋರ್ಟ್ ಮಾಡಿ ಆಯ್ತಾ ಫುಲ್ ವಿಡಿಯೋ ನೋಡಿ ಮಿನಿಸ್ಟರ್ಗೆ 101 ಪ್ರೋಗ್ರಾಮ್ ಇಪ್ಪುಂಡು ಎಂಕಲ ಎಂಕ್ ನೂತಾಜಿ ಪ್ರೋಗ್ರಾಮ್ ಉಂಡು ಮಿನಿಸ್ಟರ್ಗೆ ನೂತ ಒಂಜತೆ ಎಂಕ್ ನೂತಾಜಿ ಪ್ರೋಗ್ರಾಮ್ ಉಂಡು ಇಲ್ಲ ಕಾಣೇದು ಬೈ ಉಂಡು ಪ್ರೋಗ್ರಾಮ್ ಉಂಡು ಒವ್ವಾಳ್ನ ಒಂಜಿ ಚೂರು ಪ್ರೀತಿ ಕಡೆ ಬರ್ಪಿಲ್ಲ ಇವಾಗ ಅವ ಇತ್ತೆ ಒಂದೇ ಸಮಯ ಮಾತೈತೆ ಸೀಸನ್ ಅತ್ತೆ ಅಂಚ ಕ್ಯಾಟ್ರಿಂಗ್ ದ ಸೀಸನ್ ಅತ್ತೆ ಅಂಚ ಪುರ್ಸೊತ್ತುಪ್ಪುಜಿ ಅಕ್ಕನದೇ ಮರಿಯಲ್ಲ ಬಂದಾಗ ಗೋಲುಂಡು ನನಗೆ ಬರ್ಪಿ ತಿಂಗಳು ಮುಟ್ಟೊಪ್ಪು ಆತಿ ಪಕ್ಕೊಂತೆಪ್ಪುಣು ನಿಶಾಲ್ ಪಾಟೀಲ್ ಅವ್ರು ಬಂದ್ರು ಹಾಯ್ ಬೇಟಾ ಭೋಜನಂ చేసారా ಬೇಟಾ ಹಾ ಊಟ ಆಯ್ತು ನಿಮ್ದು ಊಟ ಆಯ್ತಾ ಯಾನೇ ಅಲ್ಲಲ್ಲಿ ಹಿಂದಿ ಬಂದ ನಿಶಾಲ್ ಪಾಟೀಲ್ ಜಿ ವೆಲ್ಕಮ್ ಟು ಮೈ ಲೈವ್ ವಿಡಿಯೋ ಒಳ್ಳೇದಿಲ್ಲ ಆದ್ರೂನು ಸೂಪರ್ ವಿಡಿಯೋ ಅಂತ ಕಮೆಂಟ್ ಹಾಕಿ ಹೌದೌದು ವಿಡಿಯೋ ಒಳ್ಳೇದಿಲ್ಲದಿದ್ರು ಕೂಡ ಸೂಪರ್ ವಿಡಿಯೋ ಅಂತ ಕಮೆಂಟ್ ಹಾಕಿ ಅಂತ ರಂಜಿತ್ ಅವರು ಹೇಳ್ತಾ ಇದ್ದಾರೆ ನಾನಲ್ಲ ಆಯ್ತಾ ಅಂತ ಬಾಯ್ಕೆದ ವಿಡಿಯೋ ಮಲ್ತಿತ್ತರ ಅಕ್ಕ ಅಂದಿ ತುಯ್ಯರೆ ರಂಜಿತ್ ಬಾಯ್ಕೆದ ವಿಡಿಯೋ ಮಲ್ತಿತ್ತೆ ತುಯ್ಯರ ತೂತು ಒಂಜಿ ಕಮೆಂಟ್ ಪಡೋಡತ್ತಿತ್ತು ಅಪ್ಪ ಗೊತ್ತಾಪುಂಡು ನೀ ಕೊಡ್ಪರ ತುಯ್ಯಾರ ಅಂಚೆ ಶೇರ್ ಮಲ್ಪಲೆ ಅಡಿ ವಿಡಿಯೋನ್ ನಮ್ಮ ಸಂಗೀತಕ್ಕ ಸಿಡಿಲ ಮರಿ ಆಯ್ತು ಹೌದೌದು ಸಿಡಿಲ ಮರಿ ಹೌದು ಸಿಡಿಲ್ ಬರ್ತದಲ್ಲ ಮತ್ತೆ ಮತ್ತೆ ಬೆಳಿಗ್ಗೆ ಇವತ್ತು ಅಲ್ಲ ಮೊನ್ನೆಯಿಂದ ಸಿಡಿಲ್ ಬರ್ತಾ ಇದೆಲ್ಲ ಅದಕ್ಕೆ ಈಗ ನೆನಪಾಯ್ತು ಸಿಡಿಲ ಮರಿ ಅಂತಲ್ಲ ಅದೇ ರಂಜಿತ್ ಅಲ್ವಾ ರಂಜಿತ್ ಅವರ ಈಗ ನೆನಪಾಯ್ತಲ್ಲ ಸಂಗೀತಕ್ಕನಿಗೆ ಸಿಡಿಲ ಮರಿ ಅಂತ ಇಡುವ ಅಂತ ಓ ಅಕ್ಕ ಕಮೆಂಟ್ ಮಾಡ್ತೀನಿ ಇಟ್ಟು ದಾಲ ಪ್ರಾಬ್ಲಮ್ ಇಜ್ಜತೆ ಇಜ್ಜಿ ದಾಲ ಪ್ರಾಬ್ಲಮ್ ಇಜ್ಜಿ ಕಮೆಂಟ್ ಪಂಡ ಕಮೆಂಟ್ ನೀವು ಕಮೆಂಟ್ ಮಾಡಿ ವಿಡಿಯೋಕ್ಕೆ ಸಂಬಂಧಿಸಿದ ಕಮೆಂಟ್ ಇರ್ಲಿ ಸೂಪರ್ ವಿಡಿಯೋ ನೈಸ್ ಹಾಗೆಲ್ಲ ಇರ್ಲಿ ಕಮೆಂಟ್ ಆಂಜನೇಯ ಬೆಟ್ಟ ನಮ್ಮೂರ ಹತ್ರ ಇರೋದು ಹೌದಾ ಆಂಜನೇಯ ಬೆಟ್ಟ ನಿಮ್ಮೂರ ಹತ್ರ ಇರುದಾ
ರಂಜಿತ್ ಅವರೇ, ನಿಮ್ಗೆ ಗೊತ್ತುಂಟಾ ಆಂಜನೇಯ ಬೆಟ್ಟ ಕರಾಟಗಿ ಅಂತೆ ಊರು ಅವರದ್ದು. ನನ್ಗೆ ಗೊತ್ತಿಲ್ಲ ಊರು, ಹೆಸರು ಕೇಳಿದ್ದೇನೆ, ಹೋಗ್ಲಿಲ್ಲ ನಾನು. ರಂಜಿತ್ ಅವರು ಹೋಗಿದ್ದೀರಾ ಕರಾಟಗಿಗೆ? ಆಂಜನೇಯ ಬೆಟ್ಟ ಉಂಟಂತೆ ಅಲ್ಲಿ. ಹೌದು ಅಕ್ಕ, ಪನೊಂದುಲ್ಲೇರು ಅಂದ್. ಮತ್ತೆ ಏನ್ ಸ್ಪೆಷಲ್ ನಿಮ್ಮ ಊರಿದ್ದು ರುದ್ರೇಶ್ ಅವರೇ? ಪ್ಲೇಸ್ ಯಾವುದು ಬೇರೆ ಫೇಮಸ್ ಪ್ಲೇಸ್ ಎಲ್ಲ ಇಲ್ವಾ ಬೇರೆ? ಆಂಜನೇಯ ಬೆಟ್ಟ ಬಿಟ್ಟು ಬೇರೆ ಯಾವ್ದು ಪ್ಲೇಸ್ ಉಂಟು ನಿಮ್ಮ ಊರಲ್ಲಿ ಫೇಮಸ್? ಕೊಪ್ಪಳದಲ್ಲಿ ಉಂಟು ಅಂಜನಾದ್ರಿ ಬೆಟ್ಟ. ಅದುವಾ ರುದ್ರೇಶ್ ಅವರೇ, ಕೊಪ್ಪಳದಲ್ಲಿರುವ ಅಂಜನಾದ್ರಿ ಬೆಟ್ಟವಾ? ಹೌದಕ್ಕ, ಕೊಪ್ಪಳದಲ್ಲಿರುವ ಜಿಲ್ಲೆ. ಅಂದಿಗೆ ರಂಜಿತ್ ಅವರಿಗೆ ಗೊತ್ತುಂಟು ನಿಮ್ಮ ಊರು ರುದ್ರೇಶ್ ಅವರೇ. ರಂಜಿತ್ ಅವರಿಗೆ ಗೊತ್ತುಂಟಂತೆ ನಿಮ್ಮ ಊರು. ಮಂಗಳೂರಿನ ಸಿಡಿಲಮರಿ ಸಂಗೀತ ಅಕ್ಕ. ಹೌದೌದು, ಸಿಡಿಲಮರಿ ನಾನು. ಈ ರಂಜಿತ್ನ ಮೇಲೆ ಅಯ್ಯೋ ದೇವ. ಕಾಣಿ ಅಂಕ ನೆರ್ದು போತಾರ ತೇರದ್ ರಂಜಿತ್ ಮೆಸೇಜ್ ದಾತ ನೆರ್ಸರ್. ഞാനൊരു തുയ്യെ കമന്റ് തുയ്യെ തെളിക്ക് വത്തണ്. ಕೊಪ್ಪಳ, ಗಂಗಾವತಿ, ಕುಷ್ಟಗಿ, ಮುದೇನೂರು ಅಂತ ಹೇಳ್ತಾ ಇದ್ದಾರೆ ನೋಡಿ. ಕೊಪ್ಪಳ, ಗಂಗಾವತಿ, ಕುಷ್ಟಗಿ, ಮುದೇನೂರು ಎಲ್ಲ ನಿಮ್ದು ಊರಿ ಹತ್ತಿರವ ಅದೆಲ್ಲ? அந்த அக்கா குசாலுக்கு எனக்குல ಗೊತ್ತಾನ ಕುಸಾಲಿಗೆ ನೇರ್ದು போயிದಿಂದ ಕಡ ಮ್ಯೂಟ್ ಇತ್ತನತೆ ಮಸ್ತ್ ದಿನ ಆಡದೆ ಮ್ಯೂಟ್ ಲೈವ್ ಮಲ್ತದು ಇನಿ ಐತೆ ಪಾತೆರೆಗಳು ಇನಿಲೆತ್ತೆ ಒಂಜಿ ಐದರ ನಗಲ್ಪ ಭಜನಾ ಮಂದಿರಡ್ ಉಂದಿಪ್ಪೇರು ಮೈಕ ದೀಪೇರು ಅಪಗ ಎಂಡ್ ಮಲ್ಪೆ ರೇಪಣ ಇಂಜಿನ ಕಾಪಿ ರೈಟ್ ಬರ್ಪುಂಡು. ಕುಸಲ್ಗ್ ಪಾತೆರ್ದು ಪೋಯಿನಿ ಅಕ್ಕ, ಗೊತ್ತಾಂಡ್ ಇಂಗು ಕುಸಲ್ಗ್ ಪಾತೆರ್ದು ಪೋಯಿನಿ. ದೇವ. ಹೌದಾ ಅಕ್ಕ, ಎಲ್ಲ ನಮ್ಮ ಜಿಲ್ಲೆದು. ಹೌದಾ, ನಿಮ್ದೇ. ನನ್ಗೆ ಗೊತ್ತಿಲ್ಲ ಅದೆಲ್ಲ ಊರು, ಆದ್ರೆ ಹೆಸರು ಕೇಳಿದ್ದೇನೆ. ಇವರಿಗೆ ರಂಜಿತ್ ಅವರಿಗೆ ಗೊತ್ತುಂಟು ಎಲ್ಲ. ರಂಜಿತ್ ಅವರೇ, ಈ ಪೂರ ತಿರ್ಗದ್ ಬೈದಾರಾ? ರಂಜಿತ್, ನೀವು ಎಲ್ಲ ಕಡೆಗೆ ಹೋಗಿ ಬಂದಿದ್ದೀರಾ? ಹಾ, ಹೋ ತೂಲೆ ಅಗಲ್ಲ ಊರು ಅಂದ ಅಕಲ್ಲ ಊರಿಗೆ ನಮ್ಮ ಕರ್ನಾಟಕ. ಅಕಲ್ನ ಕೊಪ್ಪಳ ನಮ್ಮ ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆ, ದಕ್ಷಿಣ ಕನ್ನಡ ಜಿಲ್ಲೆ. ಅಕಲ್ನ ಕೊಪ್ಪಳ. ಕರ್ನಾಟಕ ರಾಜ್ಯ ಅಂಚ ಕರ್ನಾಟಕ ರಾಜ್ಯದಲ್ಲಿ ಪೂರ ಉಂಡು. ನಮ್ಮ ಊರು ಅಕಲ್ನ ಊರು ಅಕುಲು ಪನ್ಪೆ ರಾಜ್ಯ ದಾದ ಮಲ್ಪುಂಡು ಪನ್ನೆ. ನಮ್ಮ ಮಂಗಳೂರು ನಮ್ಮ ಕುಳ್ಳ ಪನ್ಪುಜೆನೆ ಅಂಚ. ಎಂಕ್ ಜನರಲ್ ನಾಲೆಜ್ ಕರ್ನಾಟಕಡ್ ಬರ್ಪಿಂಜಿ ಆಗುಲು ಅಂದ್ ಕರ್ನಾಟಕಡೆ ಬರ್ಪಿನ ಅಕುಲು ಆಂಡ ಜಿಲ್ಲೆ ಬೇತೆತೆ. ರಾಜ್ಯ ಕರ್ನಾಟಕ ಆಂಡ ಜಿಲ್ಲೆ ಬೇತತೆ. ಜಿಲ್ಲೆ ಕೆಲವಿಜ್ಜ ನಮ್ಮ ದಕ್ಷಿಣ ಕನ್ನಡ, ಮಂಗಳೂರು ಬೊಕ್ಕ ಬೇತೆ ಜಿಲ್ಲೆ ಇಜ್ಜ ಐತೊಲೆ ಬರ್ಪಿನ ಅಕುಲು ನಮ್ಮ ಊರು ಬರ್ಪಿ ನಮ್ಮ ಇಂಚ ನಮ್ಮ ಕುಡ್ಲ ಮಂಗಳೂರು ನಮ್ಮ ಮಂಗಳೂರು ಪನ್ಪತೆ ಎಂಚ. ನಮ್ಮ ಕುಡ್ಲ ಖ್ಯಾತಿಯ ಸಂಗೀತ ಅಕ್ಕ. ಹೌದೌದು, ನಾನೇ. ಎಂಚಿನ ಪೂರ ಪುದಾರ್ ದೀಪರ 29 ಜಿಲ್ಲೆ ಉಂಡು ಅಕ್ಕ. 31 ಜತಿ ರಡ್ಡ್ ಸೇರ್ಪಲೆ ಕೂಡ ಇರೆಗ್ ಕೆಲವು ಬಿರುದು ಉಂಡಕ್ಕ. ಅನ್ನಂದ್ ಎಂಕ್ ಕೆಲವು ಬಿರುದುಂಡು. ಮುಪ್ಪ ಅಂದ್ 31 ಎನ್ನ ಸುರತ್ಕಲ್ ಬಕ. ಅಯ್ಯೋ ಎನ್ನ ಸುರತ್ಕಲ್ ಸೇರ್ದು 31 ಜತೆ. ಗೀತಾ ಅವ್ರು ಬಂದ್ರು. ಹಾಯ್ ಸಿಸ್, ಗುಡ್ ಈವ್ನಿಂಗ್ ಅಂತ ಹೇಳ್ತಾ ಇದ್ದಾರೆ. ಗುಡ್ ಈವ್ನಿಂಗ್ ಗೀತಾ ಸಿಸ್, ವೆಲ್ಕಮ್ ಟು ಮೈ ಲೈವ್. ಗೀತಾ ಸಿಸ್, ಕಾಫಿ ಆಯ್ತಾ ನಿಮ್ದು? ನಂದು ಕಾಫಿ ಆಯ್ತು ಗೀತಾ ಸಿಸ್. ಲೈಕ್ ಡನ್ ಅಂತ ಹೇಳ್ತಾರೆ. ಥ್ಯಾಂಕ್ ಯು ಸೋ ಮಚ್ ಗೀತಾ ಸಿಸ್, ಥ್ಯಾಂಕ್ ಯು. ಓ ಗೀತಾ ಅಕ್ಕ, ಬಲೆ ಅಂತ ಹೇಳ್ತಾ ಇದ್ದಾರೆ.
ಗೀತಾ ಅವರೇ ನಿಮ್ಗೆ ತುಳು ಬರ್ತದಾ? ರಂಜಿತ್ ಹಾಯ್ ಅಂತ ಹೇಳ್ತಾ ಇದ್ದಾರೆ. ಈ ಸಲ ನಮ್ಮ ಕೊಪ್ಪಳ ಜಾತ್ರೆಗೆ ಬನ್ನಿ. ರುದ್ರೇಶ್ ಅವರೇ ಬರುವ ಖಂಡಿತ ಬರುವ ಜಾತ್ರೆಗೆ. ಯಾವಾಗ ಜಾತ್ರೆ? ಗೀತಾ ಅವರು ಆಯ್ತು ಸಿಸ್ ಅಂತ ಹೇಳ್ತಾ ಇದ್ದಾರೆ. ಬರ್ಲಾ ಅಂತ ಕೇಳ್ತಾ ಇದ್ದಾರೆ. ಬನ್ನಿ ಬನ್ನಿ ಜಾತ್ರೆಗೆಲ್ಲ ಹೋಗುವ, ಎಲ್ಲರೂ ಹೋಗುವ ಗೀತಾ ಸಿಸ್. ನಮ್ಮ ಹೆಮ್ಮೆಯ ಕುವರಿ ರಾಜ್ಯದ ಬಲಿಷ್ಠ ಆಟಗಾರ್ತಿ ಗೀತಾ ಅವರ ಆಗಮನ ಅಂತ ಹೇಳ್ತಾ ಇದ್ದಾರೆ. ಓ, ಗೀತಾ ಅವರು ಸ್ಪೋರ್ಟ್ಸ್ ಮ್ಯಾನಾ, ಸ್ಪೋರ್ಟ್ಸ್ ವುಮೆನಾ? ಹಾಯ್ ಗೀತಾ ಅಕ್ಕ ಅಂತ ಹೇಳ್ತಾ ಇದ್ದಾರೆ. ಅಂದೇ ಸ್ಪೋರ್ಟ್ಸ್ ಡೊಪ್ಪನೆ ಗೀತಾ ಸಿಸ್ ಆಟಗಾರ್ತಿಯಾ? ಹೌದಾ ಗೀತಾ ಸಿಸ್, ನೀವು ಆಟಗಾರ್ತಿಯಾ? ಹಾಯ್ ಗೀತಾ ಅಕ್ಕ, ಹಾಯ್ ರಂಜಿತ್ ಅಂತ ಹೇಳ್ತಾ ಇದ್ದಾರೆ. ಸ್ಪೋರ್ಟ್ಸ್ ಯಾನ್ ಏನಲ ಹೊರತ ಮಟ್ಟಕ್ಕೆ ದಾಲ ಪಂದು ಪಂದು ಯಾನ್ ಏನಲ ಹೊರತ ಮಟ್ಟಕ್ಕೆ ದಾಲ ಪಂದು ಪಂದು ಈರೊಂದು ಅಯ್ಯೋ ನೋಗೆ ಅತ್ತಗೆ ಅವರು ಸುಮ್ಮನೆ ಹೇಳಿದ್ದು ಗೀತಾ ಸಿಸ್ ನಿಮ್ಗೆ. ಹೇಗೆ ಇದ್ದೀರಾ ಗೀತಕ್ಕ ಅಂತ ಕೇಳ್ತಾ ಇದ್ದಾರೆ ರಂಜಿತ್ ಅವರು. ಗೀತಾ ಸಿಸ್ ನಿಮ್ದು ಲೈವ್ ಎಷ್ಟು ಗಂಟೆಗೆ? ನಾನ್ ಕೇಳುದು ಗೀತಾ ಸಿಸ್, ನನಗೆ ಈಗ ಬರ್ಲಿಕ್ಕೆ ಪುರ್ಸೊತ್ತಿಲ್ಲ ಮಾತ್ರ ಲೈವಿಗೆ. ನೀವು ಟೈಮಿಂಗ್ಸ್ ಹೇಳಿ. ರಂಜಿತ್ ಗಿಫ್ಟ್ ಕೊಡಿ, ರಿಟರ್ನ್ ಮಾಡ್ತೇನೆ. ರಂಜಿತ್ ಗಿಫ್ಟ್ ಕೊಡಿ ಗೀತಾ ಸಿಸ್ಗೆ. ರಂಜಿತ್ ಅವ್ರದ್ದು ಚಾನೆಲ್ ಇಲ್ಲ ಸಿಸ್, ಅವರು ಸಪೋರ್ಟಿಂಗ್ ಐಡಿ. ಸೂಪರ್. ನೀವು ಹೇಗಿದ್ದೀರಾ ರಂಜಿತ್ ಅಂತ ಕೇಳ್ತಾ ಇದ್ದಾರೆ. ರಂಜಿತ್ ಈರ್ ಸೂಪರ್ಗೆ ಎಂಚೊಲ್ಲರ್ಗೆ ನೊಂದುಲ್ಲೇರು ಆಫ್ಟರ್ನೂನ್ 2 o'clock and 9-10 o'clock. ಓಕೆ ಓಕೆ ಸಿಸ್, ಓಕೆ. ಗೀತಾ ಗೀತಾ ಅಂತ ರಂಜಿತ್ ಗೀತಾ ಸಿಸ್ನ ಲೈವ್ ಉಂಡುಗೆ 2 ಗಂಟೆಗೆ ಮಧ್ಯಾಹ್ನ ಪಕ್ಕ ನೈಟ್ 10 o'clock ಉಂಡವೆ ಓಲೆ. ರಂಜಿತ್ ಹೋತ್ರ ಕಾಣ್ಬೇಕಲ್ಲ. ನಮ್ಮ ಮಂಗಳೂರಿನ ಪ್ರಭಾವಶಾಲಿ ಮಹಿಳಾ ರಾಜಕಾರಣಿ ಸಂಗೀತ ಅಕ್ಕ ಇನ್ನೇನು ಕಾರ್ಯಕ್ರಮವನ್ನು ನಿರ್ಗಮಿಸಲಿದ್ದಾರೆ. ಹೌದೌದು, ನಾನು ನಿರ್ಗಮಿಸುದೆ ಯಾವಾಗ್ಲೂ. ಉಲ್ಲೆ ಉಲ್ಲೆ. ಓಕೆ, ಬರುವ ಗೀತಾ ಅಕ್ಕ ಅಂತ ಹೇಳ್ತಾ ಇದ್ದಾರೆ. ಗೀತಾ ಸಿಸ್, ರಂಜಿತ್ ಅವ್ರು ಬರ್ತಾರಂತೆ ನಿಮ್ದು ಲೈವಿಗೆ, ಅವ್ರು ಸಪೋರ್ಟ್ ಮಾಡ್ತಾರೆ. ರಂಜಿತ್ ಅವರು ಚಂದಿರನೇತಕ್ಕೆ ಓಡುವ ನಮ್ಮ ಓಡಕ್ಕೆ ಹೆದರಿ ಹನಿ. ಬನ್ನಿ ಬನ್ನಿ ರಂಜಿತ್ ಅಂತ ಹೇಳ್ತಾ ಇದ್ದಾರೆ ಗೀತಾ ಸಿಸ್. ಗೀತಾ ಅಕ್ಕ ಸಬ್ ಅದೇ ಆಯ್ತು, ಸಬ್ ಅದೇ ಅಂತ ಹೇಳ್ತಾರೆ ಗೀತಾ ಸಿಸ್. ರಂಜಿತ್ ಅವರು ನಿಮ್ಗೆ ಕನೆಕ್ಟ್ ಆದ್ರಂತೆ, ನಾನು ಸಪೋರ್ಟ್ ಮಾಡ್ತೇನೆ ಆಯ್ತಾ ಅಕ್ಕ ಅಂತ ಹೇಳ್ತಾ ಇದ್ರೆ. ಹೌದೌದು ರಂಜಿತ್ ಅವರು, ನೀವು ಸಪೋರ್ಟ್ ಮಾಡಿ ಖಂಡಿತ, ನೀವು ಒಬ್ಬ ಒಳ್ಳೆಯ ಸಪೋರ್ಟರ್ ಅಂತ ಹೇಳ್ಬಹುದು. ರಂಜಿತ್ ಥ್ಯಾಂಕ್ಸ್ ಅಂತ ಹೇಳ್ತಾ ಇದ್ದಾರೆ. ಈರ್ ನಾನ ಬಲಿಪುನೆ ಒಡೆ ಬಲಿಪುನು ಉಲ್ಲೆನು ಅಂತ ಬರ್ತು ಬಲಿಪು. ಈಗ ಇದ್ದೇನೆ ಸ್ವಲ್ಪ ಹೊತ್ತು, ಮತ್ತೆ ಹೋಗುವಾಗ ಹೇಳ್ತೇನೆ ಬಾಯ್ ಅಂತ. ಎಲ್ಲಿಗೆ ಹೋಗುದು ಈಗ? ಹೋಗುದಿಲ್ಲ ಈಗ, ಈಗ ಸ್ವಲ್ಪ ಟೈಮ್ ಇದೆ ಹೋಗ್ಲಿಕ್ಕೆ. ಬನ್ನಿ ಬನ್ನಿ ಗೆಳೆಯರೇ ಜನರೇ, ಹೌದೌದು ಬನ್ನಿ ಬನ್ನಿ ಗೆಳೆಯರೇ ಜನರೇ, ಲೈವಿಗೆ ಬಂದು ಸಪೋರ್ಟ್ ಮಾಡಿ. ಲೈಕ್ 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 ಅಂತ ಹೇಳ್ತಾ ಸಪೋರ್ಟಿಂಗ್ ಅಲ್ಲಿದ್ದಾರೆ ನಮ್ಮ ಗೀತಾ ಸಿಸ್. ಥ್ಯಾಂಕ್ ಯು ಸೋ ಮಚ್ ಗೀತಾ ಸಿಸ್, ಥ್ಯಾಂಕ್ ಯು. ಗೀತಾ ಸಿಸ್ ಸಪೋರ್ಟಿಂಗ್ ಅಲ್ಲಿದ್ದಾರೆ, ಥ್ಯಾಂಕ್ ಯು ಥ್ಯಾಂಕ್ ಯು. ರಾಜ್ಯ ಕಂಡ ಅತ್ಯುತ್ತಮ ಸಪೋರ್ಟರ್ ರಂಜಿತ್ ಸಾಲಿಯನ್ ಫ್ರಮ್ ಕಾರ್ಕಳ. ಎಸ್ ಎಸ್, ಹೌದೌದು. ಅವರಿಗೊಂದು ಬಿಗ್ ಚಪ್ಪಾಳೆಯನ್ನು ತಟ್ಟಿ ಎಲ್ಲರೂ ಪ್ರೋತ್ಸಾಹಿಸಿ. ಗೀತಾ ಸಿಸ್ ಸಪೋರ್ಟಿಂಗ್ ಅಲ್ಲಿದ್ದಾರೆ, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ಓಂ ಸಾಯಿರಾಮ್ ಅಂತ ಹೇಳ್ತಾ ಇದ್ದಾರೆ. ಜೈ ಶ್ರೀರಾಮ್ ಅಂತ. ಥ್ಯಾಂಕ್ ಯು ಸೋ ಮಚ್ ಸಿಸ್, ಥ್ಯಾಂಕ್ ಯು ಥ್ಯಾಂಕ್ ಯು. ರುದ್ರೇಶ್ ಅವರು ಹೋದ್ರ? ರುದ್ರೇಶ್ ಅವರು ಇದ್ದೀರಾ?
ನೋಡಿ, ಐಡಿಯಲ್ಲಿ ಇರುವವರು ಬಂದು ಕಮೆಂಟ್ ಮಾಡಿ, ಲೈಕ್ ಕೊಡಿ, ಸಪೋರ್ಟ್ ಮಾಡಿ. ರಾಜ್ಯ ಕಂಡ ವಿಸ್ಫೋಟಕ ಆಟಗಾರ ರಂಜಿತ್ ಪೂಜಾರಿ, ವಾ ಆಟಗಾರ ಯೋ. ಪಿಂಕಿ ಅಂತ ಹೇಳ್ತಾ ಇದ್ದಾರೆ. ಪಿಂಕಿ ಪಿಂಕಿ ಅಂತ ನಂಗೆ ನೆನಪಾಗ್ತದೆ, ಸ್ಟೂಡೆಂಟ್, ನನ್ನ ಸ್ಟೂಡೆಂಟ್ ಪಿಂಕಿ, ಆಯ್ತಾ. ಪಿಂಕಿ, ಸಿಂಪಲ್, ಕಿಚ್ಚ ಇವರೆಲ್ಲ ಸ್ಟೂಡೆಂಟ್, ಇವರು ಬರ್ಲೇ ಇಲ್ಲ. ಗೀತಾ ಅಕ್ಕ ಮತ್ತೆ ಸಮಾಚಾರ ಅಂತ ಕೇಳ್ತಾ ಇದ್ದಾರೆ. ಪಿಂಕಿ, ಡಿಂಕಿ ಪ್ರಾಸಬದ್ಧ ಪದಗಳನ್ನೆಲ್ಲ ಹೇಳ್ತಾ ಇದ್ದಾರೆ ನಮ್ಮ ಗೀತಾ ಸಿಸ್. ಥ್ಯಾಂಕ್ ಯು ಸೋ ಮಚ್ ಪಿಂಕಿ. ಹನ್ನೊಂದು ಪಿಂಕಿ ನಿನ್ನ ಇರ್ರಳಿ ಪಿಂಕಿ. ಹೇಳಿ ರಂಜಿತ್ ಅಂತ ಹೇಳ್ತಾ ಇದ್ದಾರೆ ಗೀತಾ ಸಿಸ್. ಡಿಂಕಿ ಡಿಂಕಿ ಯಾರು ಮಾರ್ರೆ, ಮಂಕಿ ಅಂತ ಹೇಳ್ತಾರೆ. ಡಿಂಕಿ ಅಂದ್ರೆ ಐಸ್ ಕ್ರೀಮ್. ಡಿಂಕಿ ತಕಲ ಐಸ್ ಕ್ರೀಮ್ ತಿಂತಿದ್ದಾರೆ ರಂಜಿತ್ಗೆ ಡಿಂಕಿ ತಕಲ ಐಸ್ ಕ್ರೀಮ್ ತಿಂತಿದ್ದಾರೆ ಇರು. ಸಂಗೀತ, ರಂಜಿತ್ ಎಲ್ಲ ಸಪೋರ್ಟಿಂಗ್ ಮೆಸೇಜ್ ಅಲ್ಲಿ ಇದ್ದಾರೆ. ಗೀತಾ ಸಿಸ್ ಥ್ಯಾಂಕ್ ಯು ಸೋ ಮಚ್. ಗೀತಾ ಸಿಸ್ ಥ್ಯಾಂಕ್ ಯು. ಐಸ್ ಕ್ರೀಮ್, ಹೌದೌದು ಐಸ್ ಕ್ರೀಮ್. ಡಿಂಕಿ ಅಂತ ಹೆಸರು ಹೇಳುವಾಗ ಅದೊಂದು ಐಸ್ ಕ್ರೀಮ್ ಕಂಪನಿ ಹೆಸರು ಡಿಂಕಿ ಅಂದ್ರೆ, ನಮ್ಮಲ್ಲಿ ಈಚೆ ನಮ್ಮ ಹತ್ರ. ಆ ಆಗ ಡಿಂಕಿ ಅಂದ್ರೆ ಐಸ್ ಕ್ರೀಮ್ ನೆನಪು ಬರ್ತದೆ ನಮ್ಗೆ. ದೇಶ ಕಂಡ ಉತ್ತಮ ಹಿನ್ನೆಲೆ ಗಾಯಕಿ ಸಂಗೀತ ಅಕ್ಕ ಹಾಗೂ ಗೀತಾ ಅಕ್ಕ. ಹೌದೌದು, ನಾವೇ ಇಬ್ಬರು, ಸಂಗೀತ ಮತ್ತೆ ಗೀತಾ ಅಲ್ವಾ ಗೀತಾ ಸಿಸ್, ನಾವಿಬ್ಬರು ಹಿನ್ನೆಲೆ ಗಾಯಕಿಯರಲ್ಲ. ಗೀತಾ ಅಕ್ಕ ನೀವು ಯಾವ ಊರು? ಐಡಿಯಾ ಆಗಿದೆ ಕಮೆಂಟ್. ಚಾಕ್ಲೇಟಾ ಅದುವಾ? ಕೂಲ್, ಐಸ್ ಕ್ರೀಮ್, ಚಾಕ್ಲೇಟ್. ಥ್ಯಾಂಕ್ಸ್ ರಂಜಿತ್ ಅಂತ ಹೇಳ್ತಾ ಇದ್ದಾರೆ ಗೀತಾ ಸಿಸ್. ಗೀತಾ ಅಕ್ಕ ನೀವು ಯಾವ ಊರು ಅಂತ ಕೇಳ್ತಾ ಇದ್ದಾರೆ. ಬ್ಯಾಂಗ್ಳೂರ್ ರಂಜಿತ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಗೀತಾ ಸಿಸ್, ಸಪೋರ್ಟ್ ಮಾಡ್ತಾ ಇರುವುದಕ್ಕೆ ಥ್ಯಾಂಕ್ ಯು. ಬೆಂಗಳೂರಿಗೆ ಗೀತಾ ಸಿಸ್ ಬೆಂಗಳೂರಿನವರು, ನಾವು ಮಂಗಳೂರಿನವರು. ಬೆಂಗಳೂರು ಮತ್ತೆ ಮಂಗಳೂರು. ಹೌದು ಅಂತ ಹೇಳ್ತಿದ್ದೆ. ಹೌದಾ ಅಂತ ಹೇಳ್ತಾ ಇದ್ದಾರೆ ಗೀತಾ ಸಿಸ್. ಹೌದು ಗೀತಾ ಸಿಸ್, ಬೆಂಗಳೂರು ವರ್ಸಸ್ ಮಂಗಳೂರು ಅಂತ. ಬೆಂಗಳೂರು ಮಂಗಳೂರು, ಮ್ಯಾಂಗ್ಳೂರ್ ಟು ಬ್ಯಾಂಗ್ಳೂರು. ಹೌದು ಅಕ್ಕ, ಬನ್ನಿ ನಮ್ಮ ಊರಿಗೆ. ಹೌದೌದು, ನಮ್ಮ ಊರಿಗೆ ಬನ್ನಿ. ರಂಜಿತ್ ಅವರು ಇದ್ದಾರೆ ಅಲ್ಲಿಯೇ. ನೀವು ಬರುವಾಗ ಒಂದು ಹೇಳಿಬಿಡಿ, ರಂಜಿತ್ ಅವರು ನಿಮ್ಮನ್ನು ವೆಲ್ಕಮ್ ಮಾಡ್ಲಿಕ್ಕೆ ಬರ್ತಾರೆ. ಮತ್ತೆ ನಾನು ಕೂಡ ಬರ್ತೇನೆ. ಗೀತಾ ಸಿಸ್ ನೀವು ಬರುದಾದ್ರೆ ಹೇಳಿ ನಮ್ಗೆ. ಹಾ ಬರ್ತೇನೆ ಅಂತ ಹೇಳ್ತಾರೆ. ಬನ್ನಿ ಬನ್ನಿ, ನಮ್ಮ ಕುಡ್ಲ, ನಮ್ಮ ತುಳುವ ನಾಡುವನ್ನು ನೋಡ್ಲಿಕ್ಕೆ ಬನ್ನಿ ಎಲ್ಲರೂ. ನಮ್ಮ ತುಳುನಾಡು, ನಮ್ಮ ತುಳುನಾಡು. ಈಗ ಬರ್ತೀನಿ, ಬನ್ನಿ ಬನ್ನಿ ಗೀತಾ ಸಿಸ್, ಬನ್ನಿ. ವೆಲ್ಕಮ್ ಟು ಅವರ್ ಊರು, ನಮ್ಮ ಊರಿಗೆ ವೆಲ್ಕಮ್ ನಿಮ್ಗೆ. ಹೌದೌದು, ಮಂಗಳೂರು ಉಡುಪಿ ರಾಜ್ಯದ ಎರಡು ಪ್ರತಿಷ್ಠಿತ ತಂಡ ಅಕ್ಕ. ಹೌದೌದು, ಮಂಗಳೂರು ಮತ್ತೆ ಬೆಂಗಳೂರು. ಓಕೆ ಅಕ್ಕ, ಬನ್ನಿ ಬೇಗ ಅಂತ ಹೇಳ್ತಾ ಇದ್ದಾರೆ. ಹೌದೌದು, ಕಾಯ್ತಾ ಇರ್ತೇವೆ, ಬನ್ನಿ. ಬಸ್ಸಲ್ಲಿ ಬರ್ಬೇಕಾದ್ರೆ ಒಂದು 8 ಗಂಟೆ ಆಗ್ತದೆ ಅಲ್ಲ ಗೀತಾ ಸಿಸ್ ಮಂಗಳೂರಿಗೆ. ಅದೇ ರಂಜಿತ್, ಎಷ್ಟು ಗಂಟೆ ಆಗ್ತದೆ ರಂಜಿತ್? 8 ಗಂಟೆ ಬೇಕಲ್ಲ. ಫ್ಲೈಟ್ ಅಲ್ಲಿ ಬನ್ನಿ, ಬೇಗ ಬರ್ತೀರಾ ನೀವು. ಓಕೆ ಬರ್ತೀನಿ ಅಂತ ಹೇಳಿದ್ದಾರೆ. ಬನ್ನಿ ಬನ್ನಿ ಸಿಸ್, ನಾವು ಕಾಯ್ತಾ ಇರ್ತೇವೆ. ಓ, ರಡ್ಡು ಪ್ರತಿಷ್ಠಿತ ತಂಡ ಉಡುಪಿ ಅಂಡ್ ಕುಡ್ಲ ಎರಡು ಪ್ರತಿಷ್ಠಿತ ತಂಡಗಳ ನಡುವೆ ಹಣಾಹಣಿ ಸ್ಟಾರ್ಟ್ ಆಗಲಿದೆ. ಪನಿ ಆತ ಪನಿಯ ಒಯ್ತಂದಿಜ್ಜಿ
కాసు ఏర్పాటు వేరే టికెట్ దా కాసు ఎత్తిತ್ತೆ ಬೋಲು ಇತ್ತೆ ಟೈಮ್ ಏತ್ ಆಪುಡು ಬನ್ನಿ ಬೆಂಗಳೂರು ಟು ಬೆಂಗಳೂರು ಬೆಂಗಳೂರು ಟು ಮಂಗಳೂರು ಏತ್ ಕಾಸು ಏರ್ಲ ಪಾಡು ಆರು ಬರ್ಪಿಲ್ಲ ಅದು ಯಾರೇ ಪಾರ್ದು ಬರೋ ನಮ್ಮ ಕೊರ್ರೆ ಆಪುಡ ಅಲ್ವಾ ಗೀತಾ ಸಿಸ್ ಫಸ್ಟ್ ನೀವೇ ಟಿಕೆಟ್ ಮಾಡಿ ಬರ್ಬೇಕಲ್ಲ ಈಗ ಇತ್ತನ ಕೊರ್ಲಿ ರಂಜಿತ್ ಬಲ್ಲೆಜ್ಜಿ ಹಾ ಎನ್ಮ ಬಕ 8 ಗಂಟೆ ಬೇಕಲ್ಲ ಬಸ್ಸಿನಲ್ಲಿ ಬರ್ಬೇಕಾದ್ರೆ 8 ಗಂಟೆ ಬೇಕು 8 ಜಾಸ್ತಿ ಬೋಡಾನದೆ ಬಸ್ டாட കടിയിലാണ് ಬೇಗ ಪಾಪ ಒಡೆಗೆ ಪೋಯಿರಂದು ಅತ್ತಿ ಆರು ಇದೇ ಬರ್ಪುಣಾಂಡ ನಮ್ಮ ಕುಡ್ಲ ಬರೋಣ ಬೆಂಗಳೂರ್ದು ಕುಡ್ಲಗೆ 8 ಗಂಟೆ ಸಾದಿಜ್ಜ ರುದ್ರ ಅಂತ ಹೇಳ್ತಾರೆ ರುದ್ರೇಶ್ ಅವ್ರು ನೀವು ಆಗ ಬಂದಿದ್ರಲ್ಲ ಅವರೇ ಅಲ್ಲ ಫ್ಲೈಟ್ ಅರ್ಧ ಗಂಟೆ ಫ್ಲೈಟ್ ಅಲ್ಲಿ ಅಂದ್ರೆ ಅರ್ಧ ಗಂಟೆಯಲ್ಲಿ ಬರ್ಬೋದು ಮಂಗಳೂರಿಗೆ ಫ್ಲೈಟ್ ನ ಕೆಳಗೆ ಇವರು ನಿಲ್ತಾರೆ ಅಲ್ಲಿ ಇದರಲ್ಲಿ ಯಾವುದು ವಿಮಾನ ನಿಲ್ದಾಣದಲ್ಲಿ ರಂಜಿತ್ ಅವರು ನಿಲ್ತಾರೆ ಅದು ಬೋರ್ಡ್ ಇಟ್ಕೊಂಡು ಗೀತಾ ಸಿಸ್ ನೀವು ಹೇಳಿ ಬರುದಾದ್ರೆ ಅವೇ 8 ಅವರ್ ಉಂಡು ಬನ್ನೊಂದು ನನ್ನ 8 ಗಂಟೆ ಉಂಡು 8 ಗಂಟೆ ಬೋರ್ಡ್ ಇದು ಬೇರೆಯಾ ರುದ್ರ ನೀವು ಆಗ ಬಂದ್ರೆ ಅವರಲ್ವಾ ಬೇರೆಯಾ ಇಜ್ಜಿ ರಂಜಿತ್ ಆರೇ ರುದ್ರ ಹತ್ರ ಅಂದ್ರ ಅವು ಅಲ್ಲ ಅವರೇ ರುದ್ರ ಅವರ ಅಲ್ವಾ ರುದ್ರೇಶ್ ಅವರೇ ನೀವೇ ಅಲ್ಲ ರಂಜಿತ್ ಅವರೇ ನೀವು ಬಸ್ ಬುಕ್ ಮಾಡಿ ಬರ್ತೀನಿ ಈ ರಂಜಿತ್ ನೀವು ಬಸ್ ಬುಕ್ ಮಾಡ್ಬೇಕಾದ್ರೆ ಅವರು ಬರ್ತಾರೆ ಅಂತ ಓ ಈಗ ನಾನು ಬಸ್ ಬುಕ್ ಮಾಡ್ಬೇಕು ಹೌದು ನೀವು ಬರ್ಲಿಕ್ಕೆ ಹೇಳಿದಲ್ಲ ಅವರನ್ನು ನೀವು ಬಸ್ ಬುಕ್ ಮಾಡ್ಬೇಕು ಈಗ ಫ್ಲೈಟ್ ಬೇಡ ಅಂತೆ ಅವರಿಗೆ ಬಸ್ ಬುಕ್ ಮಾಡಿ ಒಂದು ಅವರು ಬಸ್ ಬುಕ್ ಮಾಡುದಾದ್ರೆ ನೀವು ಬರ್ತೀರ ಅವರು ಬಸ್ ಬುಕ್ ಮಾಡಿದ್ರೆ ನೀವು ಬರುದು ಬೇಡಂತೆ ನೀವೇ ಬಸ್ ಬುಕ್ ಮಾಡಿ ಬರ್ಬೇಕಂತೆ ಗೀತಾ ಸಿಸ್ ರಂಜಿತ್ ಎಂತ ಹೇಗೆ ನೋಡಿ ಹೇಳುದು ಅಂತ ಹೇಳ್ತಾ ಇದ್ದಾರೆ ಗೀತಾ ಸಿಸ್ ರಂಧ್ರ ಅಲ್ಲ ಅಕ್ಕ ರುದ್ರೇಶ್ ಹೌದು ರುದ್ರೇಶ್ ನೀವಾಗ ಬಂದಿದ್ರಲ್ಲ ಅವರೆಲ್ಲ ನೀವು ಹೌದು ರಂಜಿತ್ ಹೇಳುದು ನೀವು ಅವರಲ್ಲ ಅಂತ ಬೇರೆ ಅಂತೆ ಈರ್ ಮೆಸೇಜ್ ಓದುಜಿರ ರಂಜಿತ್ ಮೆಸೇಜ್ ಓದುಜಿರ ಮನ್ಪರೀರ್ ಸ್ಕಿಪ್ ಅನ್ಬದ ಪೂರ ಓದೋದು ಹೋಗ್ಬಿಡಿ ಅಯ್ಯೋ ದೇವರ ಗೀತಾ ಸಿಸ್ ಬೇಜಾರ್ ಮಾಡ್ಬೇಡಿ ಸುಮ್ಮನೆ ತಮಾಷೆಗೆ ಕಾಮಿಡಿ ಮಾಡುದು ಅವರಷ್ಟೇ ಸುನಿತಾ ಮಿಶ್ರಾ ಬಂದ್ರು ರಾಧೆ ರಾಧೆ ಹಾಯ್ ಸುನಿತಾ ಸಿಸ್ ವೆಲ್ಕಮ್ ಟು ಮೈ ಲೈವ್ ಸುನಿತಾ ಸಿಸ್ ಕಾಫಿ ಟೀ ಪೀಲಿ ಆಪ್ನೆ ಲೈಕ್ ಕೊಡಿ ಆಯ್ತಾ ಲೈವಿಗೆ ಬಂದವರು ಲೈಕ್ ಕೊಡಿ ರಂಜಿತ್ ಬಾಯ್ ಅಂತ ಹೇಳ್ತಾ ಇದ್ದಾರೆ ಗೀತಾ ಸಿಸ್ ರಂಜಿತ್ ಅವರಿಗೆ ಬಾಯ್ ಅಂತ ಹೇಳ್ತಾ ಇದ್ದಾರೆ ಗೀತಾ ಸಿಸ್ ನನ್ಗೆ ಬಾಯಿ ಇಲ್ವಾ ರಂಜಿತ್ ಅವರಿಗೆ ಮಾತ್ರ ಬಾಯ ತಮಾಷೆ ಅಕ್ಕ ಗೀತಾ ಅಕ್ಕ ನೋ ಬೇಜಾರಾಯ್ತಾ ಅಂತ ಕೇಳ್ತಾ ಇದ್ದಾರೆ ಗೀತಾ ಸಿಸ್ ಬೇಜಾರಾಯ್ತಾ ಇಲ್ಲ ಗೀತಾ ಸಿಸ್ಗೆಲ್ಲ ಬೇಜಾರಾಗುದಿಲ್ಲ ಅಲ್ಲ ಗೀತಾ ಸಿಸ್ ತಮಾಷೆಗೆ ಇದೆಲ್ಲ ಲೈಕ್ ಡನ್ ಅಂತ ಹೇಳ್ತಾ ಇದ್ದಾರೆ ಸುನಿತಾ ಮಿಸ್ ಥ್ಯಾಂಕ್ ಯು ಸುನಿತಾ ಸಿಸ್ ಥ್ಯಾಂಕ್ ಯು ಸೋ ಮಚ್ ಬಾಯ್ ನೆಕ್ಸ್ಟ್ ಬನ್ನಿ ಅಂತ ಹೇಳ್ತೇವೆ ಗೀತಾ ಅಕ್ಕ ಬಾಯ್ ನೆಕ್ಸ್ಟ್ ಬನ್ನಿ ಬೇಜಾರ್ ಏನಿಲ್ಲ ಸಿಸ್ ಬೇಜಾರಿಲ್ಲಲ್ಲ ಸಿಸ್ ಸುಮ್ಮನೆ ನಾವು ಸ್ವಲ್ಪ ತಮಾಷೆ ಮಾಡಿದಷ್ಟೇ ಓಕೆ ಅಕ್ಕ ಅವರಿಗೂ ಬಾಯ್ ಕೊಡಿ ಉಪ್ಪಿನಕಾಯಿದು ಓಕೆ ಓಕೆ ಬಾಯ್ ಬಾಯ್ ಗೀತಾ ಸಿಸ್ ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದು ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸಾಧ್ಯ ಆದ್ರೆ ನಿಮ್ದು ಲೈವ್ಗೆ ಬರ್ತೇನೆ ಒಂದು ಸ್ವಲ್ಪ ಬ್ಯುಸಿ ಇದ್ದೇನೆ ಈಗ ರಂಜಿತ್ ಇರ್ಪೋಲೆ ಯಾರನ್ನ ಲೈವ್ ಬಂತೆ ಹೌದು ಸಿಸ್ ಅಂತ ಹೇಳ್ತಾ ಇದ್ದೆ ಹೌದು ಗೀತಾ ಸಿಸ್ ಬರ್ತಾ ಇರಿ ಅಕ್ಕ ಅಂತ ಹೇಳಿ ಬರ್ತಾ ಇರಿ ಲೈವ್ಗೆ ಸಪೋರ್ಟ್ ಮಾಡಿ ಗೀತಾ ಸಿಸ್ ಎಲ್ಲರಿಗೂ ನಿಮ್ಗೆ ಕೂಡ ಸಪೋರ್ಟ್ ಮಾಡ್ತೇವೆ ಸುನಿತಾ ಸಿಸ್ ಇದ್ದೀರಾ
ಓಕೆ ಬರುವ ಅಕ್ಕ, ನೈಟ್ ಲೈವ್ಗೆ ಬರ್ತೇನೆ ಅಂತ ಹೇಳ್ತಾ ಇದ್ದಾರೆ ರಂಜಿತ್ ಅವರು. ಗೀತಾ ಸಿಸ್ ನೈಟ್ ಲೈವ್ಗೆ ರಂಜಿತ್ ಅವರು ಬರ್ತಾರಂತೆ. ಕಂಗಳು ಕಂದನೆ ಹೇಳಿದೆ, ಹೃದಯವು ತುಂಬಿ ಹಾಡಿದೆ, ಹಾಡದೆ ಉಳಿದಿಹ ಮಾತು ನೋಡಿದೆ. ಓಕೆ ಓಕೆ ರಂಜಿತ್ ಅಂತ ಹೇಳ್ತಾ ಇದ್ದೀರಿ ಗೀತಾ ಸಿಸ್. ಓಕೆ ಬೇಜಾರ್ ಮಾಡ್ಬೇಡಿ, ನಮ್ಮ ಸೈಡ್ ತಮಾಷೆ ಜಾಸ್ತಿ ಅಂತ ಹೇಳ್ತಾ ಇದ್ದಾರೆ. ಹೌದು ಸಿಸ್, ನಮ್ಮ ಸೈಡ್ ಸ್ವಲ್ಪ ತಮಾಷೆ ಜಾಸ್ತಿ ನಾವು ಮಾತಾಡೋದು. ಹಾಗೆ ಅವರಿಲ್ಲ, ಅವರಿಗೆ ಬೇಜಾರಿಲ್ಲ ಅಲ್ಲ ಸಿಸ್, ಗೀತಾ ಸಿಸ್ ಅವರು ಕೂಡ ತಮಾಷೆ ಮಾತಾಡ್ತಾಳೆ. ಸೂಪರ್ ಸಾಂಗ್ಸ್ ಅಂತ ಹೇಳ್ತಾರೆ. ಥ್ಯಾಂಕ್ ಯು ಸೋ ಮಚ್ ಗೀತಾ ಸಿಸ್, ಥ್ಯಾಂಕ್ ಯು. ಅಂಡರ್ ವರ್ಲ್ಡ್ ಇಂದ ಮಿಸ್ ವರ್ಲ್ಡ್ ತನಕ ಉಂಟು ಅಕ್ಕ ನಮ್ಮ ಫೀಲ್ಡ್. ಒಬ್ಬ ರಂಜಿತ್ ದೇವಾ ಎಂಜಿನ ಪಾತೆ ಅತೆ ಮಲ್ಲೆಜ್ಜಿ ರಂಜಿತ್. ಅವರು ದೊಡ್ಡ ಸಿಂಗರ್ ಅಕ್ಕ, ಸಂಗೀತ ಅಕ್ಕ. ಎಂತ ದೊಡ್ಡ ಸಿಂಗರ್ ದಾಲ ಏನಿಲ್ಲ ಗೀತಾ ಸಿಸ್, ಸುಮ್ಮನೆ ಆಡುದು ಒಂದ್ ಎರಡು ಲೈನ್. ಸಿಂಗರ್ ಗಿಂಗರ್ ಏನಿಲ್ಲ, ಸುಮ್ಮನೆ ಹೀಗೆ ಒಂದು ಹಾಗೆ ಹೀಗೆ ಬರ್ತಾ ಇರ್ತದೆ ಬಾಯಲ್ಲಿ, ಹಾಗೆ ಹಾಗೆ ಸ್ವಲ್ಪ ಆಡುದು ಅಷ್ಟೇ. ಅಷ್ಟು ದೊಡ್ಡ ಸಿಂಗರ್ ಆಗ್ಲಿಕ್ಕೆ ಯಾವಾಗ ನಾನು, ಒಂದು ಬರುದು ಎರಡು ಲೈನ್, ಸ್ವಲ್ಪ ಆಡುದು ಅಷ್ಟೇ, ಟೈಮ್ ಪಾಸ್ಗೆ ಆಡುದು ಅಷ್ಟೇ. ಯಾಕಂದ್ರೆ ಸುಮಕ್ಕನ ಲೈವ್ ಇತ್ತು ನೀ ರಂಜಿತ್ ಇರ್ಬ ಇಜ್ಜರತೆ ಮಧ್ಯಾಹ್ನ ಇತ್ತು, ನಾನು ಓದಿತ್ತೆ ಸುಮಕ್ಕನ ಲೈವ್. ಮಿಸ್ ವರ್ಲ್ಡ್ ಅಲ್ಲಿ ಐಶ್ವರ್ಯ ರೈ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಕಿರಣ್ ಕುಮಾರ್ ಇಂದು ಅವ್ರು ಬಂದ್ರೆ ಸೆಡ್ ಹಾಯ್ ಅಂತಾರೆ. ಹಾಯ್ ಕಿರಣ್ ಕುಮಾರ್ ಅವರೇ, ವೆಲ್ಕಮ್ ಟು ಮೈ ಲೈವ್. ಕಿರಣ್ ಕುಮಾರ್ ಎಂಚಲ್ಲರು, ಕಾಫಿ ಪರಿಯರ, ಟೀ ಪರಿಯರ, ದಾದ ತಿಂಡರು, ದಾದ ಪರಿಯರ ಪನುವರ. ಯಾನು ಪೋನಗನೆ ಬಾಯ್ ಬಾಯ್ ಪನೊಂದುಲ್ಲೇರು ಏಪಯ್ ಅಂಚನೆ ಈ ಪೋನ ಲೇಟ್ ಆಂಡ. ಎಸ್ ಎಸ್ ಮಲ್ಲೆ ಜಲ್ಲೆ ಪೋಲಿ ನಾನು ಅರೆಗ್ಲ ಹುಷಾರಿ ತೀರುಜಿ ಬಂದಿರ್ ಜ್ವರಗೆ ತರೆಬೇನೆಗೆ ಅಂಚೆ ಒಂದೇ ಪೊತ್ತು ಲೈವ್ ಬರ್ತಿರ್ತೀರಿ. ರೋಲ್ ನಂಬರ್ 4 ಪ್ರೆಸೆಂಟ್ ಟೀಚರ್. ಓಕೆ ಓಕೆ ಕಿರಣ್ ಕುಮಾರ್ ಅವರು ಓಕೆ. ಅಕ್ಕ ಒಂಜಿ ಮೆಸೇಜ್ ಸರಿ ತೂಲೆ ಅಕ್ಕ ಮಿತ್ತದಾನ ಹೂವಿಯೇ ಅವು ತುಯ್ಯೆ ಅವತೆ ಅಂಡರ್ ವರ್ಲ್ಡ್ ದ ಮಿಸ್ ವರ್ಲ್ಡ್ ದ ಅವು ತುಯ್ಯೆ ಬಕೋ ನೆಕ್ಸ್ಟ್ ಯಾನು ಪೋನಗನೆ ಬಾಯ್ ಬಾಯ್ ಬನ ಮುಂದಿರ ಅವತೆ ಇಂಕ ಐಶ್ವರ್ಯ ರೈ ಅಣ್ಣ ಗೊತ್ತು ಆರು ಗೊತ್ತು ಜೀರು ಕುಳಂಜಿ ಪುದರ್ದಾರು ರವಿ ಪೂಜಾರಿ ಗೊತ್ತು ಜೇರನ್ನು. ಕಿರಣ್ ಕುಮಾರ್ ಉಳ್ಳಾರ ಕಮೆಂಟ್ ಪಾಡ್ಲೆ ಮೆಸೇಜ್ ಪಾಡ್ಲೆ ಇತ್ತಲ್ಲ ತೆನ್ನೆಡೆ ಮೆಸೇಜ್ ಸ್ಟ್ರಕ್ ಆಂಡ ಅಡೆಗೆ ಮೆಸೇಜ್ ಶೋ ಆಪುಜಿ. ರಂಜಿತ್ ಒಂಜಿ ಮೆಸೇಜ್ ಪಾಡ್ಲೆಗೆ ತೂಲೆ ತಾನೆ ಬರ್ಬಾ ಬರೋನು ಅವು ಮಲ್ಪೆದ ಯೂಟ್ಯೂಬರ್ ಸರ್ಚ್ ಮಂತ್ ತೂಲೆ ಇರೆಗ್ ಗೊತ್ತಾಪುನ ಅಂದೆ ಯೂಟ್ಯೂಬರ್ ಯಾರು. ಓಕೆ ತೂಪೆ ಬಕ್ಕ ರವಿ ಪೂಜಾರಿ ಅದೇ. ಸಂಗೀತ ಅವರೇ ನಮಸ್ತೆ, ಹೇಗಿದ್ದೀರಾ ನೀವು. ವೆರಿ ಹಾಯ್, ನಿಮಗೆ ಯೋಗ ಮಾಡಿ ಹೋಗಿ. ಯೋಗ ಮಾಡುದಿಲ್ಲ ನಾನು ಕಿರಣ್ ಅವರೇ, ಯೋಗ ಬೇಡ. ಅಕ್ಕ ನನ್ನ ಒಲವಿನ ಅಕ್ಕ. ಹೌದೌದು ಒಲವಿನ ಅಕ್ಕವೇ ಮಾತಾಡುದೀಗ. ಮಾತಾಡ್ಲಿಲ್ಲದಿದ್ರೆ ಬೈದು ಹೋಗ್ತಾರೆ ರಂಜಿತ್ ಅವರು. ಈಗ ಒಲವಿನ ಅಕ್ಕ ಗೆಲುವಿನ ಅಕ್ಕ ಅಂತ ಹೇಳ್ತಾರೆ. ಹಾ ಅಂದೆ ತೂಕ ಸರ್ಚ್ ಮಲ್ಪೆ ಅವೇ ಹೆಂಗ್ ಗೊತ್ತಜ್ಜಿ ಏರ್ ಬಂದ್ ಈ ಪಂಡೆಕ್ಕನೆ ಗೊತ್ತಾಂಡ್ ಸರ್ಚ್ ಮಲ್ಪೆ ಬಕ್ಕ.
ಯೂಟ್ಯೂಬ್ ಬರ್ಪುನ ತುಕ್ಕ ಬತ್ತಿಜಿರ ಮಿನಿ ತೂಲೆ ದಾದ ಬರ್ಪುನ ತೂಪೆ ಪಾಡ್ದು ಸರ್ಚಿಗ್ ಪಾಡ್ವೆ ಪಾಡ್ ದಾದ ಬರ್ಪುನ ತುಪೆ ಎಲ್ಲ ಪನ್ಪೆ ದಾದ ಬರ್ಪುನು ವರ ಪನ್ಪೆರ್ ಯೂಟ್ಯೂಬರ್ ಪನ್ಪೆರ್ ಎಂಚ ಅಂದ್ ಗೊತ್ತಾಪುಜಿ ವಿಶ್ ಯು ಹ್ಯಾಪಿ ಬರ್ತ್ಡೇ ಡಿಯರ್ ಸಿಸ್ಟರ್ ಸಂಗೀತ ಅವರೇ. ಥ್ಯಾಂಕ್ ಯು ಸೋ ಮಚ್. ನೀವು ಹೀಗೆ ದಿನಾಲು ನನ್ನ ಬರ್ತ್ಡೇಯನ್ನು ಆಚರಿಸಿ. ಥ್ಯಾಂಕ್ ಯು ಸೋ ಮಚ್. ನೀವು ಯಾವಾಗ ಹೇಳ್ತೀರಿ ವಿಶ್ ಮಾಡ್ತೀರಿ ಅವತ್ತು ನನ್ನ ಬರ್ತ್ಡೇ ಆಯ್ತಾ ಕಿರಣ್ ಕುಮಾರ್ ಅವರೇ. ನಾನ್ ರೆಡಿ ಇದ್ದೇನೆ ಆ ವಿಶ್ ಅನ್ನು ತಗೊಳ್ಳಿಕ್ಕೆ. ಹಾ ಮಲ್ಪೆದ ಊರ್ದಾರ. ಓಕೆ ಹೆಂಗ್ ಗೊತ್ತು ಏರಿಂದ ಗೊತ್ತುಜ್ಜಿ ರಂಜಿತ್ ಆಂಡ ಈರ್ ಪನಿ ಬಕ್ಕ ಗೊತ್ತಾಂಡ ಮಲ್ಪೆದ ಊರ್ದಾರನ್ ಈ ರಂಜಿ ಒಂಜಿ ಪನುಡ ಆರ್ನ ಊಲು ಓಲು ಆರ್ ಏರು ಪಂಡ ಗೊತ್ತಾಪು ಇಜಿನ ಬಿಲ್ಕುಲ್ ಗೊತ್ತಾಪು ಜೆಂಕ್ ಈ ಕಾರ್ಕಳ ಈರ್ನ ಊರು ಕಾರ್ಕಳದ ಮಲ್ಪೆ ಯಾರು ಮಲ್ಪೆದಾರು. ಓಕೆ ಕುದರ್ ಪೋತಿನಾರ ಅಕ್ಕ ಅಂದೆ ಕುದರ್ ಪೋತಿನಾರ ಹೆಂಗ್ ಅತ್ತಿ ಎಂಕ್ ಯಾನ್ ಪಂಡ ಐತ ವಿಷಯ ಪ್ರಾತು ಮುಂದ್ ಮಲ್ಪು ಜೆಂಕ್ ಆತ್ ಗೊತ್ತುಜ್ಜಿ ಆದುಪ್ಪು ಪುದರ್ ಪೋತಿನಾರ ಆದುಪ್ಪು ಈರ್ ಬನಿ ಮಕ್ಕ ಆದೆಪ್ಪಾರು ಪುದರ್ ಪೋತಿನಾರ ರವಿ ನೀನು ಆಗಸದಿಂದ ಮರೆಯಾಗಿ ಹೋಗದೆ ನಿಲ್ಲು ಬಾಳಲ್ಲಿ ಕತ್ತಲೆ ತುಂಬಿ ನೀಡದೆ ಪೊಯ್ ಸರ್ತಿ ಅರೆಸ್ಟ್ ಆಯರ್ ಫಾರಿನ್ ಅಂದೆ ಎಂಕು ಪೂರ ಗೊತ್ತುಜ್ಜಿ ರಂಜಿತ್ ಎಂಕ್ ಈರ್ ಪನ್ನನೆ ಪೂರ ಗೊತ್ತು ಆ ಪನ್ಪೇನ್ ಈರ್ ಪನ್ನಂಗೆ ಎಂಕ್ ವಿಷಯ ಗೊತ್ತು ಜೋಲ ಅಕ್ಕ ಚಾ ಪರಿಯರತ್ತೆ ಅಂದ್ ಚಾ ಪರಿಯರ್ ಚಾ ಪರ್ದಾಡ್ ಈರ್ ಪರಿಯರ ಚಾ ಕಿರಣ್ ಚಾ ಪರಿಯರ ಕಿರಣ್ ಚಾ ಪರ್ಪುಜೆರಾನ್ ಯೋಗ ಮಲ್ಪೆರ್ ಪೋಯರಾನ್ ಕಿರಣ್ ತೆಲಿಪುಂದಾಯೆ ಅಕ್ಕ ಸೆಕ್ ನೆಟೆ ರಡ್ಡ್ ಕಕ್ಕೆ ಇತ್ತಂಡತೆ ಪೋಡು ಮಗ ಕಕ್ಕೆ ದಾದ್ ನನ್ನ ಕತ್ತಲೆ ಐಜ ಕಕ್ಕೆ ಸಾಂಗ್ ಸೂಪರ್ ಉಂಟು ಸಂಗೀತ ಅಂತ ಹೇಳಿದ್ರೆ ಥ್ಯಾಂಕ್ ಯು ಕಿರಣ್ ಅವರೇ ಕಕ್ಕೆಲ್ಲ ಬಲ್ತಡಿಗೆ ಮಕ ಸಾಂಗ್ ಎಡ್ಡೆಂಡು ನೀರ್ ಪಾಪ ಅಕ್ಕ ಯಾನ್ ಚಾ ಪರ್ಪುಜಿ ಅಕ್ಕ ಅಂದೆ ಓಕೆ ಯಾನ್ ಚಾ ಪರಿ ಎಂಕ್ ಚಾ ಪರೋಡಕ್ಕ ಬಯ್ಯರ್ ಅವ್ ಅಭ್ಯಾಸ ಆತನ್ ಚಾತ ಅವರು ದೊಡ್ಡ ಸಿಂಗರ್ ಸಂಗೀತ ಅಕ್ಕ ಕಿರಣ್ ಅವರ ಅಂತ ಹೇಳ್ತಾ ಇದ್ದೆ ಈ ರಂಜಿತುಲದ ಮಾತಾಡಲ್ ಬಂದ್ವಿ ಆ ದೊಡ್ಡ ಸಿಂಗರ್ ದಾಲೆಜ್ಜಿ ಪೊಟ್ಟು ವಾ ಸಿಂಗರ್ ಲೆಜಿ ದಾಲೆಜ್ಜಿ ಹೆಂಗ್ ನೆನೆ ಪನಗೆ ಅನಜಿ ಪದ್ಯ ಒಂಜಿ ಪುದರ್ ಬನ್ನಾಗ ಇಂಚ ಒಂಜಿ ವರ್ಡ್ ಬರ್ಪುಡ ಅದೇ ಅಪ್ಪ ಕೊಂಚ ಒಂಜಿ ಪದ್ಯ ಅನ್ಕಂದ ಅಪ್ಪುಡ ಅಂಚ ಹೌದೌದು ಪ್ರಶಸ್ತಿ ತುಂಬಾ ಸಿಕ್ಕಿದೆ ಮನೆಯಲ್ಲಿ ಜಾಗ ಇಲ್ಲ ಇಡ್ಲಿಕ್ಕೆ ಅದು ಸರಿ ಪ್ರಶಸ್ತಿ ತುಂಬಾ ಸಿಕ್ಕಿದೆ ಮಾತ್ರ ನಂಗೆ ಮನೆಯಲ್ಲಿ ಇಡ್ಲಿಕ್ಕೆ ಜಾಗ ಇಲ್ಲ ಎಲ್ಲ ಪಿದೆಯಲ್ಲಿ ಉಂಟು ಹೊರಗಡೆ ಉಂಟು ಪ್ರಶಸ್ತಿ ಎಲ್ಲ ಯಾರು ಪ್ರಶಸ್ತಿ ಕೊಡುದು ನಮ್ಗೆ ಸುಮ್ಮನೆ ಇರುದು ಈ ರಂಜಿತ್ ಪ್ರಶಸ್ತಿ ಅಂತ ಮುಲ್ಪ ವೈಟ್ ತೆಲ್ತೊಂದುಲ್ಲೆ ರಂಜಿತ್ ಆರು ಕಿರಣ್ ಬ್ರೋ ಉಂಡತೆ ಹೋಟೆಲ್ ಬೈದ್ ತೋಜರು ಹೋಟೆಲ್ ಲೈವ್ ಕೇಂದ್ರ ತೋಜರು ಅಕುಲ್ ಪೂರ ತೆಲ್ತೊಂದುಲ್ಲೇರ್ಗೆ ಅಯ್ಯೋ ದೇವ ಮಲ್ಲಿಗೆ ತೆಲ್ತದ್ದೆ ಚಾ ಪರ್ಲೆ ತಿನ್ಲೆ ಎಡ್ಡೆ ತೆಲ್ತಂಡೆ ಎಡ್ಡೆ ರಾಜ್ಯ ಕಂಡ ಹೆಮ್ಮೆಯ ಕಲಾವಿದೆ ನಮ್ಮ ಸಂಗೀತ ಅಕ್ಕ. ಹೌದೌದು ನಾನು ರಾಜ್ಯ ಕಂಡ ಹೆಮ್ಮೆಯ ಕಲಾವಿದೆ ಹೌದು
ಯಾಕೆ ಬೇಡ ಅಂತ ಹೇಳುದು? ಇಷ್ಟೆಲ್ಲ ಬಿರುದು ಕೊಡುವಾಗ ನಾನು ತಗೊಳ್ಳದಿದ್ರೆ ಕಷ್ಟ ಆಗ್ತದೆ ಅಲ್ಲ. ಅದಕ್ಕೆ ಇರ್ಲಿ, ಎಲ್ಲ ಬಿರುದು ನನ್ಗೆ ಇರ್ಲಿ. ಹೌದಾ ಕಿರಣ್ ಅಂತ ಹೇಳ್ತಾ ಇದ್ದಾರೆ ರಂಜಿತ್ ಸಾಲಿಯನ್. ಹೌದು ಕಿರಣ್ ಅವರು ಎಲ್ಲರಿಗೆ ಕೇಳಿಸಿದ್ರು ನಿಮ್ದು ಬಿರುದನ್ನೆಲ್ಲ. ನಾಳೆ ಪೇಪರ್ ಅಲ್ಲಿ ಬರ್ತದೆ ಬಿರುದು, ದೊಡ್ಡ ಪಟಾಕಿ ಹಾಕ್ತಾರೆ ಬಿರುದನ್ನು. ಎಸ್ ರಂಜಿತ್ ಬ್ರೋ ಅಂತ ಹೇಳ್ತಾ ಇದ್ದಾರೆ. ರಾಜ್ಯ ರಾಷ್ಟ್ರ ಮಟ್ಟದಲ್ಲೂ ತುಂಬಾ ಹೆಸರು ಉಂಟು ಕಿರಣ್ ಅವರೇ ಸಂಗೀತ ಅಕ್ಕನಿಗೆ. ಹೌದೌದು, ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದ ಎಲ್ಲ ಸಂಗೀತವೇ, ಎಲ್ಲ ಕಡೆ ಸಂಗೀತವೇ ಇರುವುದು. ಒಳಿತು ಮಾಡು ಮನಸ, ನೀನಿರುದು 3 ದಿವಸ, ಉಸಿರು ಇರುವವರೆಗೂ ನಿನ್ನ ಹೆಸರು ಹೇಳುತ್ತಾರ. ಒಂದು ಕಾಲದ ಅತಿ ಹೆಚ್ಚು ಬೇಡಿಕೆ ಇದ್ದ ಗಾಯಕಿ ಕಿರಣ್. ಕಿರಣ್ ಅವರೇ ಈಗ ಸ್ವಲ್ಪ ಡಿಮ್ಯಾಂಡ್ ಕಮ್ಮಿ ಆಗಿದೆ, ವಾಯ್ಸ್ ಹೋಗಿದೆ. ಹೌದೌದು, ವಾಯ್ಸ್ ಹೋಗಿದೆ. ಹೌದು, ರಂಜಿತ್ ಹೇಳತೆ ಆರೇ ಬನ್ನಿನಿ ಕೂಡ ಸಿಂಗರ್ ಕೂಡ ಬನ್ನಿ, ವಾಯ್ಸ್ ಹೋತಿಲ್ಲ ಆರೇ ಬನ್ನಿ. ಹೆಚ್ಚಿನ ಜೋಕ್ ಒಂದು ಗೊತ್ತಾಗುದು. ಕಪ್ಪುಂಡೆ ರಂಜಿತ್ ಬ್ರೋ, ಅನ್ನೊಂದು ಕಪ್ಪುಂಡು. ರಂಜಿತ್ ಬ್ರೋ ಮಂಡೆಗೆ ಹಾಕೊಡು ಕಪ್ಪುಂಡು ಮತ್ತು. ಅಕ್ಕ ಚೂರು ಬತ್ತೆ ಅಕ್ಕ. ಓಕೆ ಓಕೆ ರಂಜಿತ್ ಅವರೇ, ಬೇಲೆ ಎತ್ತಿನ ಪೋದು ಬಲೆ. ಓಕೆ ಥ್ಯಾಂಕ್ ಯು. ಕಪ್ಪು ಉಂಟ ಗೊತ್ತಿಲ್ಲ ಕಿರಣ್, ಅವರ ಹತ್ರನೇ ಕೇಳಿ. ಓ ಕಪ್ಪು ಚಾಪರ್ಪಿನ ಕಪ್ಪು ಉಂಡೆಗಳ ಎಲ್ಲಾಡು ಅವನೇ ಕೊರುಡು ಅವನಿಕ್ಲೆ ಕಪ್ಪು ಅಂಡ ಬಕವಾ ಕಪ್ಪುಲೆ. ಕಪ್ಪು RCB ಅವರ ಹತ್ರ ಉಂಟು ಒಂದು, ಹನ್ನೊಂದು ಕಪ್ಪುಂಡು RCB ಉಂಡು ಎಂಗಲ್ಡ ಒಂಜುಂಡು ಒಂಜುಂಡು. ಅವು ಚಾನೆದಿ ಒಂದು ಎರೆಗ್ಲ ಕೊರ್ಪುಜಿ ಮಾತ್ರ RCB ದ ಕಪ್. ಅವ ಎಂಗ್ಲಿಗೆ ಕಪ್ ನಮ್ದೇ. ಪಾಪ ಸಂಗೀತಕ್ಕ ಬಕ ಯಾನ್ ಪಾಪ ಯಾನ್ ಮುರಣಿ ಪಂಡೆ ಯಾನ್ ಪಾಪನ್. ಗಡ್ಡು ದೀಪತ್ತೆ ಕೇಂದು ಕೇಂದು ಸಾಕಾಂಡು ದಾದ ಕೇಂದು ಕೇಂದು ಸಾಕಾಪಿನಿ. ಕಪ್ಪ RCB. ಅಯ್ಯೋ ದೇವ. ಅತ್ ಮ್ಯೂಟ್ ಲೈವ್ ಮಲ್ತಂಡ ಪನ್ಪರ್ ದೀಪೆತ್ತೆ ಅಂದ್ ಇತ್ತೆ ಮ್ಯೂಟ್ ಇಜ್ಜಿ ಪಾತಿರದಿಲ್ಲ ಕುಡಲ ರಡ್ಡು ದೀಪೆತ್ತೆ ಬಂದಿನಿ. ಅಯ್ಯೋ ದೇವ, ನನ ಲೈವ್ ಮಲ್ಪುಜಿಯೇ. ಧಿಕ್ಕಾರ ಧಿಕ್ಕಾರ ರಂಜಿತ್ಗೆ ಧಿಕ್ಕಾರ. RCB ಕಪ್ ನಮ್ದೇ ಪಂದ್ ಮಂಡೆ ಪೂರ ಹಾಳಾತಂಡ್. ಅತ್ ಎಂಕು ಕಪ್ಪು ಕೊರಿಯರತ್ತೆ RCB ದ ಅವು ಎಂಡನೆ ಉಪ್ಪಂಡು ಯಾನ್ ಪನ್ನಿ ಉಪ್ಪಡು ದಾಯಿ ಬೇಜಾರು. RCB ದ ಕಪ್ ಎಂಡನೆ ಉಪ್ಪಂಡು. ಕಪ್ಪು ನಮ್ದೇ ಬಂದು ಕೇನ್ ಕೇನ್ ಬೇಜಾರಾತನ ಅವು ಉಪ್ಪುಡು ಎಂದು ಸೀಸನ್ ಕಪ್ಪು ನಮ್ದೇನು. ಕುಸಲ್ ಕಕ್ಕ ಯಾನ್ಲ ಕುಸಲ್ಗೆ ಪನ್ನಿ, ಯಾನ್ ಕುಸಲ್ ಪನ್ನಿ ಆವು ಚಾತ ಕಪ್ಪುಡು ಮಾರ್ನಿಂಗ್ ಇಡ್ಲಿ ಮಲ್ಪುಲೆ. ಯಾವೇ ಸಂಗೀತ ಅವರ ಇಡ್ಲಿ ಮಲ್ಪುಗ ಎಲ್ಲ ಇಡ್ಲಿ
ಇಡ್ಲಿ ಇಡ್ಲಿ ಎಲ್ಲ ಇಡ್ಲಿ ಸಾಂಬಾರ್ ಎಲ್ಲ ಮ್ಯೂಟ್ ಲೈವ್ ಉಂಡು ಕಾಳೆ ಸಪೋರ್ಟ್ ಮಾಡ್ಕೊಡು ಮಾತಾ ಏಡಲ ಬೊಡ್ಚಿಕ್ಕು ಫ್ಯಾನ್ಸಿ ಅಂಗಡಿಗೆ ಕೊರ್ಲೆ ಅಲ್ಲಿ ಅಕ್ಲೆಗ್ ಆಂಡಲ ಇಪ್ಪಡು ಅತ್ ಕಪ್ಪೆನ ಕೈಟೆ ಬೈಚಿ RCB ಕೈಟ್ ಕಪ್ಪೆ ಬೈಚಿ ಎರೆಗಿಂದು ಕೊಟ್ಟಿನಿ ಪಟ್ಟರೆ ಪೋರೆ ಆಪುಜಿ ಕಪ್ಪು ಪುರ ಮ್ಯೂಟ್ ಲೈವ್ಗೆ ಧಿಕ್ಕಾರ 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 ಈಗ ಮ್ಯೂಟ್ ಲೈವ್ ಅಲ್ಲ ಕಿರಣ್ ಅವರೇ ಈಗ ನಾನು ಇದ್ದೇನೆ ಮಾತಾಡ್ತಾ ಇದ್ದೇನೆ ನಾಳೆ ಮ್ಯೂಟ್ ಲೈವ್ ಬಂದು ಒಂದು ನಾಲ್ಕು ಮೆಸೇಜ್ ಹಾಕಿ ಹೋಗಿ ಸಾಕಾಗ್ತದೆ ನಾಲ್ಕು ಮೆಸೇಜ್ ಸಾಕು ಮ್ಯೂಟ್ ಲೈವ್ಗೆ ಮತ್ತೆ ಪುರ್ಸೊತ್ತಿರುವಾಗ ಮಾತಾಡ್ತೇನೆ ನಾನು ಮಳೆ 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 ಎಲೆಯ ಮೇಲೆ ಇಳಿದು ಬಂತು ಹೂವಿನ ಮಳೆ ಭೂರಮೆಯ ರಮಿಸಿ ಮೋ ದೇವರೇ ಏತ್ ಮೆಸೇಜ್ ಬೈದನು ವೈಷ್ಣವಿ ಬೈಜ್ಜಿರತ್ತೆ ವೈಷ್ಣು ಬೈಜ್ಜಲ್ ಮ್ಯೂಟ್ ಲೈವ್ ला दिवोर्ची पक्कड़ चार्ज खाली आपिनी टाइम प्लीज पन्ने संगीत सिस ಅಂದಿ ಮೆಸೇಜ್ ಪೂರಾ ಬೈದು ನಾನ ಪೂರಾ ಒಂದ್ ಆತನು ಅಡೆಗೆ ಸ್ಟ್ರಕ್ ಆತನು ಯಬ್ಬಾ ವಾಯ್ಸಿ ಅಕ್ಕ ಸತ್ಯ ಪನ್ಪೆ ಇರ್ ನಿಜವಾದ ನೆಕ್ಸ್ಟ್ ಲತಾ ಮಂಗೇಶ್ಕರ್ ಅಕ್ಕ ಇರ್ ರಂಜಿತ್ ಎಂಕು ದಾನೆ ಗೊತ್ತು ಒಂಜಿ ಗೊತ್ತಾಪುಜಿ ಇರ್ ಪುಗರು ನಾ ನೆರ್ಪಿರಂದೆ ಗೊತ್ತಾಪುಜಿ ಗ್ರಡ್ಡೆಟ್ ಪುಗರು ನಕ್ಕ ನಿಜ ಎಂಚಿನ ಪುಗರು ವರ ಹೆಂಗ್ ಗೊತ್ತಾಪುಜಿ ಅಯ್ಯೋ ದೇವ ನನಗೆ ಒಂಜಿ 2-3 ನಿಮಿಷಲ್ಲೇ ಆತಿ ಬಕ್ಕ ಲೈವ್ ಎಂಡ್ ಬರ್ಸ ಬರೋದುಂಡು ಬರ್ಸ ಸ್ಟಾರ್ಟ್ ಆಂಡ್ ಈರೆ ನಾನು ಸಂಗೀತ ಲೋಕಗ್ ಲೆಸೊಂದು ಪೋಯಾರು ಅಂದ್ ಲೆಸೊಂದು ಪೋದು ಪಿರ ಕದ್ದಕ್ಕಿ ಅಲ್ಪದೆ ರಡ್ಡ್ ಲೈನ್ ಬಂದಿನ ಆತ್ಮಕ್ಕ ಪೋಯರೆ ಇರು ಓಕೆ ಅಕ್ಕ ಮನದಲ್ಲಿ ಅಂದ್ರೆ 2-3 ನಿಮಿಷ ಅಲ್ಲ ಆತರ ಸಪೋರ್ಟ್ ಮಲ್ಪ್ಲೆ ಬಕ್ಕ ಲೈವ್ ಎಂಡ್ ಮಲ್ಪೆ ಮೂಲು ಉಡುಪಿಡ್ಲ ಬರ್ಸಕ ಅಂದು ಬರ್ಸ ಸ್ಟಾರ್ಟ್ ಆಂಡ್ ಇತ್ತೆ ಸ್ಟಾರ್ಟ್ ಆಂಡ್ ನನ್ನತ್ತೆ ಬಕ್ಕ ಗಾಳಿ ಬರ್ಸನೆ ಬರ್ತೀನಿ ಸ್ಟಾರ್ಟ್ ಆಂಡ್ ಆರಿ ಇರೆನ ಫೇಮಸ್ ಪನ್ಪುವೆರ್ ಸಂಗೀತಕ್ಕ ಅನ್ನಂದ್ಯ ನಂದು ಯಾವ್ ಯಾನ್ ಇದು ಫೇಮಸ್ ಯಾವ್ ಮೂಲೆ ಎಲ್ಲಡು ಕುಲ್ದೆ ಯಾನ್ ಯಾವ್ ಫೇಮಸ್ ಆಯ್ತು ನನ್ನ ಓಲ್ಲ ಫೇಮಸ್ ಬರ್ಚಿ ಕಿರಣ್ ಕುಮಾರ್ ಇರ್ ವಿಡಿಯೋ ಪಾಡು ಜರೆ
ವಿಡಿಯೋ ಪಾಡೊಂದುಲ್ಲಾರ ಇರು ಯಾನ್ ಏತ್ ಜನನ ಫೇಮಸ್ ಮಲ್ದೆ ಗೊತ್ತುಂಡೆ ಅಕ್ಕ ಇಜ್ಜಿ ಎಂಕು ಗೊತ್ತುಜ್ಜಿ ಐತೆ ಬ ಮೇರ್ ಪನೀರ್ ಕಿರಣ್ ಪನೀರ್ ಫೇಮಸ್ ಮಲ್ಪುವಾರ್ಗೆ ವಾ ಫೇಮಸ್ ಗೊತ್ತ ಕಿರಣ್ ಪ್ರಮೋಷನ್ ಇತ್ತುಂಡ ಪನ್ಲೆ ಕಿರಣ್ ಪ್ರಮೋಷನ್ ಇತ್ತುಂಡ ಪನ್ಲೆ ಪನೊಂದುಲ್ಲೇರ್ ಪಾಡ್ವೆ ವಿಡಿಯೋ ಸಂಗೀತ ಸಿಸ್ತ ದಾಯಲೇಜಿ ಕೇನ್ ಯಾನ್ ತೂ ವಿಡಿಯೋ ತೂವೆ ಲೈಕ್ ಕೇನ್ ವಿಡಿಯೋ ಪಾಡ್ದಡ ಬರ್ಚಿ 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 ಪಾಡುವೆ ವಿಡಿಯೋ ಸಂಗೀತಕ್ಕೆ ಎಸ್ ರಂಜಿತ್ ಬ್ರೋ ಪನಂದುಲ್ಲೇರು ದೇಶವೇ ಹೆಮ್ಮೆ ಪಡುವ ಸಾಧನೆ ಮಾಡಿದ ನಮ್ಮ ನೇರ ನುಡಿಯ ರಾಜಕಾರಣಿ ಸಂಗೀತ ಅಕ್ಕ ಅಯ್ಯೋದಾ ಮಗಕ್ ದಾದಾಗೆ ದಾಲೆಜ್ಜ ಆಯ್ ಬನ್ನಿ ಯಾನ್ ಲೈವ್ ಪದ್ಯ ಅನ್ಪೆ ಅಂದು ಆಯ್ ಮನ್ಪೆಗೆ ಆರ್ ಸಿ ಬಿದ ಪದ್ಯ ಐಕ್ಯಾನ್ ಬೊರ್ಚಿ ಬನ್ನಿ ಪನೋಚಿನ್ ಓಕೆ ಕಿರಣ್ ಬ್ರೋ ಪನಂದುಲ್ಲೇರ್ ರಂಜಿತ್ ವಾ ರಾಜಕಾರಣಿ ಆನ್ ವಾ ರಾಜಕಾರಣಿ ಲತ್ತಿ ಆನ್ ಕಾಲಿ ಇಂಚೆನೆ ಪಾತೆರ್ನು WH ಅಂದ್ ವಾಚವರ ಹತ್ರ ಪಾತೆರ್ನು ಕಳ್ಳ ಬಕ ದಾಲೆಜ್ಜಿ ಕೊರ್ಚಿ ಎಷ್ಟ್ ಲಕ್ಷ ಇರೇನು ಪುಗರ್ನು ತೂಂಡ ಮಸ್ತ್ ಖುಷಿ ಆವು ಮಗಕ್ ಎಂಚಿನ ಪುಗರ್ನ ಆಯ್ ಗೊತ್ತಾಜ ಆಯನ ಬೇತಿನ ಆಯನ ಸೈಕಲ್ ಆಯಲ ಸೈಕಲ್ ದೊಟ್ಟುಗ ಆಯ ಅಂಚಿ ಇಂಚಿ ತಿರ್ಗೋದುಲ್ಲೆ ಪುಗರ್ನ ತೆಲಿಬ್ರ ಹೆಂಗ್ ಗೊತ್ತಿಜ್ವ ಆ ಪುಗರ್ನ ಒಂಜಿಲೆನ್ ಬನ್ ಒಂಜಿಲೆನ್ ಕಾಲಿ ಬನ್ ಸರಿ ನೈಟ್ ವನಸಗ್ ದಾದೆ ಅಕ್ಕ ಸ್ಪೆಷಲ್ ಇನಿ ವೆಜ್ ಇನಿ ಶುಕ್ರವಾರತೆ ವೆಜ್ ಅಮ್ಮ ಬಸಳೆ ಬಕ್ಕ ಬಪ್ಪಂಕಾಯಿ ಬಕ್ಕ ಕುಡು ಮಲ್ದೆರ್ ಬಸಳೆ ಇನಿ ಕಜಿ ಪವ್ವೆ ನೈಟ್ಗ್ಲ ಇನಿ ವೆಜ್ ಶುಕ್ರವಾರದಾನಿ ವೆಜ್ ಕೇಂದ್ರ ವೆಜ್ ಕೋಡೆ ಪುರ ಚಿಕನ್ ಪುರ ಇತ್ತನೆ ವೆಜ್ ಓ ವೆಜ್ ಅಕ್ಕ ಅಂದ್ ಬಕದಾದಿ ಇನಿ ಶುಕ್ರವಾರದೆ ಶುಕ್ರವಾರ ವೆಜ್ ಶುಕ್ರವಾರ ಸೋಮವಾರ ಪುರ ವೆಜ್ ಅಂಚ ಉಂಡು ಬೇತೆಲ ಉಂಡು ಕಜಿಪುಂಡು ಕೋರಿದ ಅಲ್ಲ ಯಾನ್ ವೆಜ್ ಓಕೆ ಯಾನ್ ಲೈವ್ ಎಂಡ್ ಮಂತೊಂದುಲ್ಲೆ ರಂಜಿತ್ ಬಾಯ್ ಕಿರಣ್ ಬಾಯ್ ಗೀತಾ ಸಿಸ್ ಬಾಯ್ ಪೂರೇಗ ಬಾಯ್ ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದು ಸಪೋರ್ಟ್ ಮಾಡಿದ ಎಲ್ಲರಿಗೂ ಕೂಡ ಧನ್ಯವಾದಗಳು ಮತ್ತೆ ನಮ್ಮ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ 8 ಗಂಟೆಗೆ ಬಂದು ಸಪೋರ್ಟ್ ಮಾಡ್ಲಿ ಲೈವ್ಗೆ ಬಂದು ಸಪೋರ್ಟ್ ಮಾಡಿ ಈಗ ಎಂಡ್ ಮಾಡ್ತಾ ಇದ್ದೇನೆ ಓಕೆ ಬಾಯ್ ಬಾಯ್ ಎಲ್ಲರಿಗೂ ಬಾಯ್ ಕಿರಣ್ ಬ್ರೋ ಬಾಯ್ ಪಕ್ಕ ರಂಜಿತ್ ಬ್ರೋ ಬಾಯ್ ಪೂರ ಪೋಯೆರ ಅಂದತೆ ಓಕೆ ಓಕೆ ಬಾಯ್ ಬಾಯ್ ನಾಳೆ ಸಿಗುವ ನಮ್ಮ ನಿಮ್ಮ ಭೇಟಿ ನಾಳೆ ಬೆಳಗಿನ ಲೈವ್ ಕಾರ್ಯಕ್ರಮದಲ್ಲಿ
ಈ ಅವ್ ಪಂಡೆದ ಮೂಲೆನ ಒಂದು ಅವಳು